ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣೀ ಕಮಲಾ ಕಮಲದಲ ವಿಹಾರಿಣೀ ವಾಣೀ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾ ಅಮಲಾ ಅತುಲಾ ಸುಜಲಾ ಸುಫಲಾ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ बोलो भारत माता की वंदे वंदे वंदे। ಈ ಒಂದು ಆದರಣೀಯ ಜನ ದೇವ ದುರ್ಲಭ ಮತದಾರರನ್ನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಭೆಯಲ್ಲಿ ಇವತ್ತು ಉಪಸ್ಥಿತರಿರುವಂತಹ ಆದರಣೀಯ ರಾಜ್ಯ ಅಧ್ಯಕ್ಷರನ್ನು ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಬಾರಿ ಸ್ವಂತ ಬಲದಲ್ಲಿ ಮಿಷನ್ 150 ನಮ್ಮ ಸರ್ಕಾರವನ್ನು ಇವತ್ತು ರೂಪಿಸಲಿಕ್ಕೆ ಹೊರಟಂತಹ ಆದರಣೀಯ ನಳಿನ್ ಕುಮಾರ್ ಕಟೀಲ್ ಜಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಅಕ್ಕ ಇವತ್ತು ಕರ್ನಾಟಕದಲ್ಲಿ ಉಡುಪಿ ಭಾಗದ ಸಂಸದರು, ರಾಜ್ಯ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರು ಆದಂಥ ಸಹೋದರಿ ಶೋಭಾ ಕರಂದ್ಲಾಜೆ ಅವರನ್ನು ನಿಮ್ಮ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಭೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮೆಲ್ಲ ಆದರಣೀಯ ಮಂತ್ರಿಗಳು, ಕಾರ್ಕಳದ ಶಾಸಕರು ಆದಂಥ ಸುನೀಲ್ ಕುಮಾರ್ ಅವರನ್ನು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ನಮ್ಮ ಶಾಸಕರುಗಳು, ಎಲ್ಲ ಶಾಸಕರುಗಳಿಗೂ, ಹೊಸದಾಗಿ ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಬಂದಂಥ ಪಕ್ಷದ ಅನ್ಯಾನ್ಯ ಜವಾಬ್ದಾರಿ ಹೊತ್ತಂಥ ಎಲ್ಲ ಹಿರಿಯರಿಗೂ, ಎಲ್ಲ ಪರಿಷತ್ ಸದಸ್ಯರಿಗೂ ಸ್ವಾಗತಿಸ್ತಾ ಸ್ವಾಗತ ಭಾಷಣ ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಭೆಯನ್ನು ಉದ್ದೇಶಿಸಿ
ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಉಮಾನಾಥ್ ಕೋಟ್ಯಾನ್ರವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. बोलो नरेंद्र मोदी की, बोलो भारत माता की, नलिन कुमार कटील की, जेपी नड्डा जी की. ಇವತ್ತು ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯತಕ್ಕಂಥ ದಿನ ಇವತ್ತು ಅಂತ ಹೇಳಲಿಕ್ಕೆ ಬಹಳ ನಾನು ಸಂತೋಷ ಪಡ್ತಾ ಇದ್ದೇನೆ. ಭಾರತ ಸ್ವತಂತ್ರದ ಇತಿಹಾಸದಲ್ಲಿ ಮಂಗಳೂರಿನ ಕೇಂದ್ರ ಮೈದಾನಕ್ಕೆ ಪ್ರಧಾನಿಗಳು ಬರುವಂತಹ ಪರಿಸ್ಥಿತಿ ಇತ್ತು. ಭಾರತದ ಪ್ರಥಮ ಪ್ರಧಾನಿ ನೆಹರೂರವರು ಕೇಂದ್ರ ಮೈದಾನಕ್ಕೆ ಬಂದ ಮೇಲೆ ನೆಹರು ಮೈದಾನ ಅಂತ ಅದಕ್ಕೆ ಹೆಸರು ಬಂತು. ಆ ಬಳಿಕ ಎಲ್ಲ ಪ್ರಧಾನಮಂತ್ರಿಗಳು ಅಲ್ಲಿಯೇ ಬಂದು ಸಭೆಯನ್ನು ಮಾಡ್ತಾ ಇದ್ರು. ಇವತ್ತು ಗ್ರಾಮೀಣ ಭಾಗವಾದಂತಹ ಮುಲ್ಕಿ ತಾಲೂಕಿನ ಕೊಲ್ನಾಡಿಗೆ ಅಂತಾರಾಷ್ಟ್ರೀಯ ನಾಯಕ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಆಗಮನ ನಮಗೆಲ್ಲರಿಗೂ ಸಂತೋಷವನ್ನ ತಂದುಕೊಟ್ಟಿದೆ. ಇನಿ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ನಮ್ಮ ಈ ತುಳುನಾಡದ ಮುಲ್ಕಿ ಅರಸು ಸೀಮೆದ ಈ ಮನ್ನಗೆ ಬರ್ಪುನಂಚಿನ ಈ ಸಂದರ್ಭಡು ವೇದಿಕೆಡೆ ಉಪನಂಚಿನ ರಾಜ್ಯದ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆದ ಸಂಸದರೇನ ನಳಿನ್ ಕುಮಾರ್ ಕಟೀಲ್ರಿಗೆ ನಮಸ್ಕಾರ ಮಲ್ತೊಂದು, ಉಡುಪಿದ ಸಂಸದರೇ ಕೇಂದ್ರದ ಮಂತ್ರಿಗಳು ನಮ್ಮ ಮಾತೆನ ಲಕ್ಕ ಶೋಭಕ್ಕಗೆ ನಮಸ್ಕಾರ ಮಲ್ತೊಂದು, ವೇದಿಕೆ ಉಪನೆನ ಸಹೋದ್ಯೋಗಿ ಶಾಸಕ ಮಿತ್ರರಿಗೆ ನಮಸ್ಕಾರ ಮಲ್ತೊಂದು, ಅಂಚನೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಭಾರತೀಯ ಜನತಾ ಪಾರ್ಟಿದ ಮಾತ ನಾಯಕಿಯರ ನಕ್ಲೆಗೆ ವೇದಿಕೆ ಎಡತಿನ ಮಾತೆರೆಗಳ ನಮಸ್ಕಾರ ಮಲ್ತೊಂದು, ನಮ್ಮ ನಾಯಕಿ ಮೋದಿಜಿನ ತುವಡು ಪಂಪಿನ ಅಂಗಲಾಪುಡು ಬೈದಿನ ನಿಖಿಲೆಗೆ ಮಾತೆರೆಗಳ ನಮಸ್ಕಾರ ಮಲ್ತೊಂದು, ಏನೇ ಕರ್ನಾಟಕ ವಿಧಾನಸಭೆಗೆ ನಡಪುನ ಚುನಾವಣೆ. ಈ ಚುನಾವಣೆ ಭಾರತೀಯ ಜನತಾ ಪಾರ್ಟಿದ ಕಮಲನ್ನು ಅರಳ್ತದೆ. ಕುಡಂಜಿ ಸರ್ತಿ ಕರ್ನಾಟಕಡು ಭಾರತೀಯ ಜನತಾ ಪಾರ್ಟಿದ ಸರ್ಕಾರವನ್ನು ಕನೆಯರ ಪಿದಾಡ್ದಿನ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳೈನ ಬೊಮ್ಮಾಯಿಲು, ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಮಾತೆರ್ನಲ ನಾಯಕರಾಯನ ಯಡಿಯೂರಪ್ಪಾಜಿ, ನಳಿನ್ ಕುಮಾರ್ ಕಟೀಲ್ ಮೊಕಲ್ನ ಸಾರಥ್ಯಡು ನಡಪುನಂಚಿನ ಈ ಚುನಾವಣೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ 13 ವಿಧಾನಸಭಾ ಕ್ಷೇತ್ರಡ್ಲ ಕಮಲನ ಅರಳಿಸಾದ ವಿಜಯದ ಕೂಗುನು ಅರಪವನಂಚಿನ ಈ ಒಂಜಿ ಬಾರಿ ಮಲ್ಲ ಸಭೆಟ್ಟು ಸೇರ್ದಿನಂಚಿನ ಮಾತಾ ಮೋದಿ ಅಭಿಮಾನಿಲೆ ಪಕ್ಷದ ಕಾರ್ಯಕರ್ತರೆ. ಇನಿ ನಮ್ಮ ಈ ಚುನಾವಣಾ ಪ್ರಚಾರ ಸಭೆಗೆ ಇತ್ತೆ ತಾನೇ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಬರ್ತದೆ. ನಮ್ಮ ನರೇಂದ್ರ ಮೋದಿಜಿ ಜೈದೇರಿ ಕೆಲವೇ ನಿಮಿಷ ನಮ್ಮ ಈ ಮೈದಾನಕ್ಕೂ ಬರೆಯರೋಲ್ಲೇರು. ಇದು ಲಕ್ಷೋಪಲಕ್ಷ ಮೋದಿಜಿನ ಅಭಿಮಾನಿಗಳು ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರು ಇಡಕ್ಕೆ ಬರಂದುಲ್ಲೇರು. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾದ ನಡತೊಂದುಂಡು. ದಯದೀದ ನಮ್ಮ ಮಾತೆರ್ಲ ನಮ್ಮ ನಾಯಕಿಯರು ಬನ್ನಗ ಲಕ್ಕದೊಂದು ಅವರಿಗೆ ಭವ್ಯವಾಯಿನ ಸ್ವಾಗತವನ್ನು ಕೊರಡುತ್ತೆ ಅನ್ನಕ್ಕೆ ಏನೊಂದಲ್ಲ. ಇನಿ ನಮ್ಮ 13 ವಿಧಾನಸಭಾ ಕ್ಷೇತ್ರಡ್ಲ ನಮ್ಮ ಕಾರ್ಯಕರ್ತರ ಅವಿಶ್ವಾಸವಾದ ಬೇಲೆ ಮಲ್ಪನ ಮುಖಾಂತರ ಇನಿ ಮಾತಾ ಕ್ಷೇತ್ರನ ಬಿಜೆಪಿದ ಅಭ್ಯರ್ಥಿ ನಕಲು ಗೆಂದೋಡು ಪಂಪಿನ ಸಂಕಲ್ಪನ ನಮ್ಮ ಮಾತೆಲ್ಲ ಮಲ್ತದ ಅಂಚಾದ ಇನಿ ವಾರದ ನಡುಟುಲ ನಮ್ಮ ಮಾತೆರ್ಲ ಈ ಕಾರ್ಯಕ್ರಮಕ್ಕೆ ಬರ್ತದೆ. ನಮ್ಮ ಕಾರ್ಯಕ್ರಮ ಯಶಸ್ವಿ ಮಲ್ತು ಕೊಡ್ತಾ ಈನ ಎಲ್ಲಂಜಿ 10 ತಾರೀಕಿಗೆ ನಡಪನಂಚಿನ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಪಾರ್ಟಿ ದಾಖಲೆಗೆ ಸ್ಪಷ್ಟವಾಯಿನ ಓಟನ್ನು ಕೊರದು ಕಾಂಗ್ರೆಸ್ ಪಕ್ಷಗಳಿಗೆ ಸ್ಪಷ್ಟವಾಯಿನ ಉತ್ತರ ಕೊರದು ನಮ್ಮ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿಯನ್ನು ಗೆಂದವಡೊಂದು ಈ ಸಂದರ್ಭದಲ್ಲಿ ಕಳಕಳಟಿ ವಿನಂತಿ ಮಲ್ಪೆ. ಏನೇ ಬಜರಂಗ ದಳನು ನಿಷೇಧ ಮಲ್ಪ ಎಂಕುಲು ಅಧಿಕಾರಕ್ಕೂ ಬತ್ತಂಡ ಅಂದೆ
ಕಾಂಗ್ರೆಸ್ ನಾಯಕರು ಕೂಡ ಪ್ರಣಾಳಿಕೆ ಪಂತೇರು ಬಜರಂಗ ದಳವನ್ನು ನಿಷೇಧ ಮಲ್ಪನತ್ ನಿಖಿಲ ಕಾಂಗ್ರೆಸ್ ಪಕ್ಷನು ಸರ್ವನಾಶ ಮಲ್ಪನ ಒಂದೊಂದು ಕಾರ್ಯಕ್ರಮ ಅಂತ ಪಂದಿರ ಅಪೇಕ್ಷೆ ಮಲ್ಪೆ ಒಬ್ಬೇ ಕಾರಣಗಳ ಬಜರಂಗ ದಳನು ನಿಷೇಧ ಮಲ್ಪರೆ ಇಡೀ ಕರ್ನಾಟಕದ ಭಾರತ ದೇಶದ ಸಮಸ್ತ ಹಿಂದೂ ಸಮಾಜ ಅಕ್ಕಲೊಟ್ಟಿಗೆ ಉಂಟುಡು ಎಂಕುಲು ಬುಡುಪುಜ ಪಂಪಿನ ಸಂದೇಶನು ಇನಿ ಮುಲ್ಕಿದ ಈ ಮಣ್ಣಿಡ್ದು ಎಂಕುಲು ಕೊರೊಂದುಲ್ಲ ಇನಿ ಬಜರಂಗ ದಳ ಹಿಂದೂ ಸಂಘಟನೆದ ಒಂಜಿ ಪ್ರತೀಕ ಎಂಕಲ್ನ ಜೀವಾಳ ಅಂಚಾದು ಒವೇ ಕಾರಣಗೂ ಬಜರಂಗ ದಳನು ನಿಷೇಧ ಮಲ್ಪರೆ ಬುಡುಪುಜ ಎಂಚಿನ ಹತ್ತಿರ ಚುನಾವಣೆ ಸ್ಪಷ್ಟ ಸಂದೇಶನು ಕೊರ್ಪ ಪನೊಂದು ಎನ್ನ ಪಾತ್ರ ಉಂಟವೆ. ಜೈ ಹಿಂದ್, ಜೈ ಭಾರತ್. ಭಾರತ್ ಮಾತಾ ಕಿ. ಇವಾಗ ಉಡುಪಿ ವಿಧಾನಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಯಶ್ಪಾಲ್ ಸುವರ್ಣರವರು ಈ ಸಭೆಯಲ್ಲಿ ಮಾತಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. बोलो भारत माता की, नरेंद्र मोदी जी की. ಪರಶುರಾಮ ಶಿಷ್ಯ ಈ ತುಳುನಾಡಿಗೆ ಕರಾವಳಿಯ 13ಕ್ಕೆ 13 ಸ್ಥಾನವನ್ನು ಗೆಲ್ಲಿಸುವ ಮೂಲಕ ಈ ಭಾಗದ ಹಿಂದುತ್ವದ ಶಕ್ತಿಗೆ ಇನ್ನಷ್ಟು ಶಕ್ತಿ ತುಂಬಲು ಇವತ್ತು ಆಗಮಿಸಿರುವ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ವಿಶೇಷ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವ ನಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರು ಮಂಗಳೂರಿನ ಸಂಸದರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ರವರೇ, ಇನ್ನೋರ್ವ ನಮ್ಮ ಕೇಂದ್ರದ ಸಚಿವೆ ನಮ್ಮ ಉಡುಪಿಯ ಸಂಸದರಾದ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಪಕ್ಷದ ಎಲ್ಲ ಗೌರವಿತರೇ, ನೆರೆದಿರುವ ಎಲ್ಲ ನಮ್ಮದ ಪಕ್ಷದ ಆಚರಿಸಿಕೊಂಡಿರುವ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಬಹುಶಃ ಈಗಾಗಲೇ ಮೇ 10 ತಾರೀಕಿಗೆ ಚುನಾವಣೆ ದಿನ ನಿಗದಿಯಾಗಿದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಕಾರ್ಯಕರ್ತ ಬಂಧುಗಳು 2 ವಿಚಾರವನ್ನು ಇಟ್ಕೊಂಡು ಮತವನ್ನು ಮಾಡಲಿಕ್ಕಿದ್ದೇವೆ. ಒಂದು, ಹಿಂದೂ ವಿರೋಧಿ ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನು ಕಲಿಸುವ ಮೂಲಕ, ಇನ್ನೊಂದು ರಾಷ್ಟ್ರಭಕ್ತರ ಪರವಾಗಿ ಮತವನ್ನು ಚಲಾಯಿಸುವ ಮೂಲಕ ನಮ್ಮೆಲ್ಲರ ಶಕ್ತಿ ಕರಾವಳಿ ಭಾಗದ 13ಕ್ಕೆ 13 ಸ್ಥಾನವನ್ನು ಗೆಲ್ಲಿಸುವ ಮೂಲಕ ರಾಜ್ಯದ ಸರ್ಕಾರ ರಚನೆಗೆ ನಮ್ಮ 13 ಸ್ಥಾನದ ಕೊಡುಗೆ ನೀಡುವಂತ ಒಂದು ಸಂಕಲ್ಪವನ್ನು ಮಾಡುವ ಈ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಿದ್ದೇವೆ. ಬಹುಶಃ ಈಗಾಗಲೇ ನರೇಂದ್ರ ಮೋದಿ ಕೇವಲ ನಮ್ಮ ದೇಶದ ನಾಯಕರು ಮಾತಲ್ಲ, ಇಡೀ ವಿಶ್ವದ ಅಗ್ರಮಾನ್ಯ ನಾಯಕರಾಗಿ ಇಡೀ ವಿಶ್ವದ ಜನರ ಮೆಚ್ಚುಗೆಗೆ ಪಾತ್ರರಾದ ಒಬ್ಬ ನಾಯಕರು. ಬಹುಶಃ 2014ರಲ್ಲಿ ನಮ್ಮ ದೇಶದ ನೇತೃತ್ವವನ್ನು ಯಾವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಆ ಪಟ್ಟವನ್ನು ಏರಿದ್ರ, ಬಹುಶಃ ಆವತ್ತಿನಿಂದ ಇವತ್ತಿನವರೆಗೆ ದಿನದ 18 ಗಂಟೆ ದೇಶದ ಬಗ್ಗೆ, ದೇಶದ ಕಾಳಜಿ, ದೇಶದ ಜನರ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡುವ ಒಬ್ಬ ವ್ಯಕ್ತಿಯಾಗಿದ್ದುಕೊಂಡು ಇವತ್ತು ಇಡೀ ದೇಶದ ಜನರ ಮಾತಲ್ಲ, ಇಡೀ ವಿಶ್ವದ ಜನರು ಅವರ ರಾಷ್ಟ್ರದ ಪ್ರಧಾನಿ, ಅವರ ರಾಷ್ಟ್ರದ ನಾಯಕ ನರೇಂದ್ರ ಮೋದಿ ಆಗಬೇಕೆಂಬ ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಈ ನಾಯಕತ್ವದಲ್ಲಿ ಈಗಾಗಲೇ ಕೇಂದ್ರ ರಾಜ್ಯ ಸರ್ಕಾರ ಯಾವ ರೀತಿ ಡಬಲ್ ಇಂಜಿನ್ ಸರ್ಕಾರದ ಬಹಳಷ್ಟು ಕೊಡುಗೆಗಳನ್ನು ನಮ್ಮ ಈ ಭಾಗದ ಸಂಸದರಿರ್ಬೋದು, ಈ ಭಾಗದ ಶಾಸಕರುಗಳು ನಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ಪಣ ತೊಟ್ಟು ಕೆಲಸಗಳನ್ನು ಮಾಡಿದ್ದಾರೆ. ಬಹುಶಃ ಅದೆಲ್ಲ ವಿಚಾರ ಇಟ್ಕೊಳ್ಳುವ ಮೂಲಕ ಮತ್ತೊಮ್ಮೆ ನಮ್ಮ ಸರ್ಕಾರದ ಕೊಡುಗೆಗಾಗಿ ನಾವೆಲ್ಲರೂ 13ಕ್ಕೆ 13 ಸ್ಥಾನವನ್ನು ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ನಮ್ಮ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಬೇಕೆಂಬ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸಿದ್ದೇನೆ. ಬಹುಶಃ ಇವತ್ತು ಈ ಚುನಾವಣೆ ಕೇವಲ ವಿಧಾನಸಭಾ ಚುನಾವಣೆ ಮಾತ್ರ ಅಲ್ಲ, ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯುವ ಈ ಚುನಾವಣೆ. ಧರ್ಮ ಗೆಲ್ಲಬೇಕಿದ್ರೆ ನಾವೆಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರೂ ನಮ್ಮ ನಮ್ಮ ಬೂತ್ಗಳಲ್ಲಿ ಬೂತನ್ನು ಗೆಲ್ಲಿಸುವ ಮೂಲಕ ನಮ್ಮ 13ಕ್ಕೆ 13 ಶಾಸಕರನ್ನು ಗೆಲ್ಲಿಸಿ ನಮ್ಮ ಹಿಂದೂ ಧರ್ಮದ ಪ್ರತಿಪಾದಕರಾಗಿ ನಾವೆಲ್ಲರೂ ನಮ್ಮ ಶಕ್ತಿಯನ್ನು ತೋರಿಸುವಂಥ ಕೆಲಸಗಳನ್ನು ಮಾಡಬೇಕು. ಇವತ್ತು ಕಾಂಗ್ರೆಸ್ ನಿನ್ನೆ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ತನ್ನ ಹಿಂದೂ ವಿರೋಧಿ ನೀತಿಯನ್ನು ಮತ್ತೊಮ್ಮೆ ತನ್ನ ಪ್ರಣಾಳಿಕೆ ಮೂಲಕ ಜನರ ಮುಂದೆ ಅವರು ಬಹಿರಂಗಪಡಿಸ್ತಾರೆ. ಈ ಸಂದರ್ಭದಲ್ಲಿ ನನ್ನ ವಿನಂತಿ ಉಂಟು, ಈಗಾಗಲೇ ಕರಾವಳಿ ಭಾಗದ ಜನರ ಶಕ್ತಿ ಏನೆಂಬುದನ್ನು ಈಗಾಗಲೇ ನಾವು ತೋರಿಸಿಕೊಟ್ಟಿದ್ದೇವೆ. ಮತ್ತೊಮ್ಮೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಶಕ್ತಿಯನ್ನು ತೋರಿಸುವ ಮೂಲಕ ಕಾಂಗ್ರೆಸ್ ಅನ್ನು ಇಲ್ಲಿಂದ ನಿರ್ನಾಮ ಮಾಡುವ ಮೂಲಕ ಕಾಂಗ್ರೆಸ್ಸಿಗರಿಗೆ ಇನ್ನು ನಮ್ಮ ದೇಶದಲ್ಲಿ ಹುಲಿಗಾಲಿಲ್ಲ. ಒಂದು ವೇಳೆ ಅವರಿಗೆ ಬದುಕಲಿಕ್ಕೆ ಆಸೆ ಇದ್ರೆ ಅವ್ರು ನೆರೆಯ ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನಲ್ಲಿ ಹೋಗಿ ಅಲ್ಲಿ ಅವರು ವಾಸವಾಗುವುದು ಉತ್ತಮ ಅಂತ ಸೂಚನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸಿದ್ದೇನೆ. ಇವತ್ತು ಸಿದ್ದರಾಮಯ್ಯ ಅವರ ಬಗ್ಗೆ 5 ವರ್ಷದ ಆಡಳಿತ ಹಿಂದೂ ವಿರೋಧಿ ನೀತಿ ಎಂದು ಗೊತ್ತುಂಟು. ಆ ಸಂದರ್ಭದಲ್ಲಿ ನನ್ನ ವಿನಂತಿ ಏನುಂಟು, ಉಕ್ಕಿಳಿದ 6 ದಿನಗಳ ಅವಧಿಯಲ್ಲಿ ತಾವೆಲ್ಲ ಕಾರ್ಯಕರ್ತಗಳು ತಾವೇ ತಮ್ಮ ತಮ್ಮ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳು
ತಾವೇ ಖುದ್ದಾಗಿ ಮನೆ ಮನೆ ಹೋಗುವ ಮೂಲಕ ತಮ್ಮ ಬೂತನ್ನು ಗೆಲ್ಲಿಸಿ ಆ ಭಾಗದ 13 ಶಾಸಕರನ್ನು ಗೆಲ್ಲಿಸುವ ಮೂಲಕ ನಮ್ಮ ಶಕ್ತಿಯನ್ನು ತೋರಿಸಬೇಕೆಂಬ ವಿನಂತಿಯನ್ನು ಮಾಡ್ತಾ ನೆರೆದಿರುವ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮಿಸ್ತೇನೆ. ಆಶೀರ್ವಾದವನ್ನ ಕೇಳಬೇಕು ಅಂತ ವಿನಂತಿಯನ್ನು ಮಾಡ್ತಾ ಮುಂದಕ್ಕೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಕೂಡ ವಿಧಾನಸಭೆಗೆ ಕಳಿಸುವಂತ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಈ ಸಭೆಯನ್ನು ಉದ್ದೇಶಿಸಿ ಸುಳ್ಯದ ಅಭ್ಯರ್ಥಿ ಭಾಗೀರಥಿ ಮುರಳ್ಳಿಯರವರು ಮಾತಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. बोलो भारत माता की, ಭಾರತೀಯ ಜನತಾ ಪಾರ್ಟಿ ಕೆ. ಈ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮೆಲ್ಲ ನೆಚ್ಚಿನ ರಾಜ್ಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಜಿಯವರೇ, ನಮ್ಮೆಲ್ಲ ಹಿರಿಯಕ್ಕರಾದ ಶೋಭಾ ಕರಂದಲಾಜೆ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಶಾಸಕ ಅಭ್ಯರ್ಥಿಗಳೇ, ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಶೇಷತೆಯನ್ನೊಂದು ಕಾಣ್ಬೋದು. ಆ ವಿಶೇಷತೆ ಅಂದರೆ ಏನು ಅಂದರೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಮಾನ್ಯ ಕಾರ್ಯಕರ್ತೆಯನ್ನು ಚುನಾವಣಾ ಕಣದಲ್ಲಿ ಸ್ಪರ್ಧೆಗೆ ಇಳಿಸಿ ಗೆಲ್ಲಿಸುವ ಪಣ ತೊಟ್ಟಿರುವ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಇದು ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಮಹಿಳೆಯರಿಗಾಗಿ, ಮಹಿಳಾ ಮಣಿಗಳಿಗಾಗಿ, ಮಹಿಳೆಯರಿಗೆ ಶಕ್ತಿ ತುಂಬುವ ಕಾರ್ಯವನ್ನು ಮಾಡುತ್ತಿದ್ದರೆ ಅದು ಇವತ್ತು ಮಹಿಳೆಯರಿಗೆ ಸ್ಥಾನವನ್ನು ಕೊಟ್ಟಿರುವಂಥ ಭಾರತೀಯ ಜನತಾ ಪಾರ್ಟಿ ಮಾತ್ರ ಸಾಧ್ಯ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ದೇವದುರ್ಲಭ ಕಾರ್ಯಕರ್ತರು ತಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡೋಣ. ಮುಂದಿನ ಲೋಕಸಭಾ ಚುನಾವಣೆಯನ್ನು ಕೂಡ ದೃಷ್ಟಿಯನ್ನು ಇಟ್ಟುಕೊಂಡು ಈ ಚುನಾವಣೆಯನ್ನು 150ಕ್ಕಿಂತಲೂ ಹೆಚ್ಚಿನ ಸೀಟು ಬರುವ ರೀತಿಯಲ್ಲಿ ತಾವೆಲ್ಲ ಕಾರ್ಯಪ್ರವೃತ್ತರಾಗಿ ತಮ್ಮ ಕ್ಷೇತ್ರದ ಅಭ್ಯರ್ಥಿ ಮಾತ್ರವಲ್ಲದೆ ಇತರ ಕ್ಷೇತ್ರದ ಅಭ್ಯರ್ಥಿಗಳನ್ನು ಕೂಡ ಗೆಲ್ಲಿಸುವಲ್ಲಿ ನಮ್ಮ ಶ್ರಮ ಸದಾ ಇರಲಿ ಅಂತ ಆಶಿಸುತ್ತಾ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗುವ ಕಾರ್ಯಕರ್ತರಲ್ಲ. ಸಂಘಟನೆಯಲ್ಲಿ ಬೆಳೆದು ಬಂದಂಥ ಕಾರ್ಯಕರ್ತರು ಮನೆ ಮನೆಗೆ ಚೀಲ ಹಾಕಿ ಕಾಲ್ನಡಿಗೆಯಲ್ಲಿ ಜಾಥಾ ಮಾಡಿ ಈ ಒಂದು ಪಕ್ಷವನ್ನು ಕಟ್ಟಿರುವ ಹಿರಿಯರ ಕನಸು ನನಸಾಗಬೇಕಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ದುಡಿಯೋಣ. ಕಾರ್ಯಕರ್ತರೆಲ್ಲರೂ ಒಬ್ಬ ವ್ಯಕ್ತಿಯನ್ನು ನೋಡಿ ಕೆಲಸ ಮಾಡುವುದಲ್ಲ, ಇವತ್ತು ಪಕ್ಷವನ್ನು ನೋಡಿ ಕೆಲಸ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. बोलो ಭಾರತ್ ಮಾತಾ ಕೇ. ಮುಂದಕ್ಕೆ ಈ ಸಭೆಯನ್ನು ಉದ್ದೇಶಿಸಿ ಕಾಪು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. बोलो भारत माता की, बोलो भारत माता की ಒಂದೇ. ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರು, ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿಯವರೇ, ನಮ್ಮ ಸಹೋದರಿ ಕೇಂದ್ರ ಸಚಿವರು, ಉಡುಪಿ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶೋಭಕ್ಕನವರೇ, ವೇದಿಕೆಯ ಮೇಲೆ ಇರ್ತಕ್ಕಂಥ ಪಕ್ಷದ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಭಗವತ್ಸರಿ ಬಂಧುಗಳೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, ಮನಸ್ಸು ತುಂಬಿ ಬರ್ತಾ ಇದೆ. ಬದುಕಲ್ಲಿ ಪ್ರಥಮ ಬಾರಿಗೆ ನರೇಂದ್ರ ಮೋದಿಯವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ತಕ್ಕಂಥ ಸೌಭಾಗ್ಯವನ್ನು ಆ ಭಗವಂತ ನನಗೆ ಒದಗಿಸ್ಕೊಟ್ಟಿದ್ದಾನೆ. ಸ್ನೇಹಿತರೆ, ಕೇಳಿದ್ದೇವೆ ನಾವು, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಕೃಷ್ಣ ಅಂತಕ್ಕಂಥ ಮಾತನ್ನು ಕೇಳಿದ್ದೀವಿ. ಎಲ್ಲಿ ದಯೆ ಇರ್ತದೆ, ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೆ, ಎಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೋ ಅಲ್ಲಿ ಜಯ ವಿಜಯಗಳು ತಂತಾನೆ ಉಳಿದು ಬರ್ತವಂತೆ. ಬಹುಶಃ ಕರ್ನಾಟಕ ಕರಾವಳಿ ಬಿಜೆಪಿಯ ಭದ್ರಕೋಟೆ, ಅದನ್ನು ಮತ್ತೆ 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 ನೀವು ನಿರೂಪಿಸಿದ್ದೀರಿ ಸ್ನೇಹಿತರೆ. 2014ರಲ್ಲಿ ಮಾನ್ಯ ಪ್ರಧಾನಿಯವರು ಈ ಲೋಕತಂತ್ರಕ ಪಾವನ ಮಂದಿರ ಅಂತ ಹೇಳಿ ಪಾರ್ಲಿಮೆಂಟ್ನ ಅಡಿಗಳಿಗೆ ಮುಡಿಯನ್ನು ಮುಟ್ಟಿಸಿ ಒಳಗೆ ಹೆಜ್ಜೆ ಇಟ್ಟಂಥ ಸನ್ಮಾನ್ಯರು. ಆ 9 ವರ್ಷಗಳಲ್ಲಿ ಅವರು ಏರಿದ ಎತ್ತರ ಎಷ್ಟು, ಮಾಡಿದ ಸಾಧನೆ ಏನು,
ನೀವು ತಿಳಿಬೇಕು. ಅವರು ಪ್ರಧಾನಿಯಾದಾಗ ಈ ದೇಶ ಪ್ರಪಂಚದಲ್ಲಿ 12ನೇ ಸ್ಥಾನದಲ್ಲಿತ್ತು, ಈಗ 5ನೇ ಸ್ಥಾನದಲ್ಲಿದೆ. ನನಗೆ ಭರವಸೆ ಇದೆ ಖಂಡಿತ ಇನ್ನೊಂದು ಅವಧಿಯಲ್ಲಿ ಈ ದೇಶ ವಿಶ್ವಗುರು ಆಗ್ತದೆ ಅಂತಕ್ಕಂಥ ಮಾತನ್ನ ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸಾಧ್ಯವಾಗಿರತಕ್ಕಂಥದ್ದು ನಮ್ಮ ದೇವದುರ್ಲಭ ಕಾರ್ಯಕರ್ತರಿಂದ. ಆತ್ಮೀಯರೇ, ನಿನ್ನೆಯವರೆಗೆ ಸುಳ್ಯದವರು ಒಬ್ಬರು ಅನಾಮಿಕರಾಗಿದ್ದರು, ಇವತ್ತು ನಮ್ಮ ನಾಯಕರಾಗಿದ್ದಾರೆ. ಇದು ಪಕ್ಷ ಸಿದ್ಧಾಂತ. ಹಾಗಾಗಿ ಖಂಡಿತವಾಗಿಯೂ ಒಂದು ಒಳ್ಳೆಯ ದಿನಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಯಾವುದೇ ಭೇದ ಬರಬಾರ್ದು, ಜಾತಿ ಬರಬಾರ್ದು, ಎಲ್ಲರೂ ಸೇರಿ 13 ಜನರನ್ನ ನಾಯಕರನ್ನು ನೀವು ಗೆಲ್ಲಿಸ್ಬೇಕು ಸ್ನೇಹಿತರೆ. ಆ ಮೂಲಕ ಕರಾವಳಿಯಲ್ಲಿ ನಮ್ಮ ತಾಕತ್ತನ್ನು ನಾವು ತೋರಿಸ್ಬೇಕು. ನಿನ್ನೆ ಒಂದು ಪ್ರಣಾಳಿಕೆ ಬಂತು, ಬಜರಂಗ ದಳವನ್ನು ನಾವು ನಿಷೇಧ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರಣಾಳಿಕೆ ಬಂತು. ಹಾಗೆ ಅಷ್ಟು ಮಾತ್ರವಲ್ಲ, ಮತ್ತೊಂದು ಕಡೆಯಲ್ಲಿ ಮತಾಂತ ನಿಷೇಧ ಏನು ಕಾಯ್ದೆ ಇದೆ ಅದನ್ನು ಮತ್ತೆ ನಾವು ರದ್ದುಗೊಳಿಸಿ ಅಂತಕ್ಕಂಥ ಒಂದು ಮಾತನ್ನು ಕಾಂಗ್ರೆಸ್ ಅವರು ಆಡ್ತಾ ಇದ್ದಾರೆ. ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ನ ನನ್ನ ಸ್ನೇಹಿತರೆ ಹೇಳ್ತೇನೆ, ದಯವಿಟ್ಟು ಹಗಲು ಕನಸನ್ನು ಕಾಣೋದನ್ನು ಬಿಟ್ಟುಬಿಡಿ. ನೀವು ಕಾಂಗ್ರೆಸ್ ಮುಕ್ತ ಕರಾವಳಿ ಇದು ನಮ್ಮ ಗುರಿ, ನಮ್ಮ ಕಾರ್ಯಕರ್ತರು ಅದನ್ನ ದಡ ಸೇರಿಸ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅವಕಾಶಕ್ಕೆ ಹೊಂದಿಸ್ತೇನೆ. ನಮಸ್ಕಾರ. ಮುಂದಕ್ಕೆ ಮಂಗಳೂರು ನಗರ ದಕ್ಷಿಣದ ಅಭ್ಯರ್ಥಿಯಾಗಿರುವಂತಹ ವೇದವ್ಯಾಸ ಕಾಮತ್ರವರು ಮಾತಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರ ಹೆಂಚಿನ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ರ, ವೇದಿಕೆಡು ಪಸುಪುಣಂಚಿನ ಕೇಂದ್ರದ ಸಚಿವರೇ, ಆದರಣೀಯ ಶೋಭಾ ಕರಂದ್ಲಾಜರೇ, ಸಚಿವರ ಹೆಂಚಿನ ಸುನಿಲ್ ಕುಮಾರ್, ಶಾಸಕ ಸನ್ಮಿತ್ರರ, ಉಪಸ್ಥಿಪುಣಂಚಿನ ಭಾರತೀಯ ಜನತಾ ಪಾರ್ಟಿದ ರಡ್ಡ ಜಿಲ್ಲೆದ ಪೂರ ಅಭ್ಯರ್ಥಿಗಳೇ, ಪಕ್ಷದ ಪ್ರಮುಖರೇ, ಸೇರ್ನಂಚಿನ ಭಾರತೀಯ ಜನತಾ ಪಾರ್ಟಿದ ದೇವ ದುರ್ಲಭ ಕಾರ್ಯಕರ್ತರಿಗೆ, ಸೇರ್ನಂಚಿನ ಮತದಾರ ಬಂಧುಗಳಿಗೆ ಯಾನ ಕೈ ಜೋಡಿಸದ ತರ ತಗ್ಗಾದ ನಿಕ್ಲೆ ಪೂರರೆಗಳ ವಂದನೆ ಮಲ್ದೊಂದುಲ್ಲ. ಇವತ್ತು ದೇಶದ ಅಗ್ರಮಾನ್ಯ ನಾಯಕ, ಪ್ರಪಂಚ ಕಂಡಂತ ಪ್ರಭಾವಿ ನಾಯಕರಾದಂಥ ನರೇಂದ್ರ ಮೋದಿಜಿಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂತಹ ಶುಭ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳ ಹತ್ರ ಪುನರಪಿ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ನಗರದ ದಕ್ಷಿಣದ ಅಭ್ಯರ್ಥಿಯಾಗಿ ಕೇಳಿಕೊಳ್ಳುವಂಥದ್ದನ್ನ, ಇಡೀ 2 ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಡಿ ಅಂತ ಹೇಳುವಂಥದ್ದನ್ನ ಕೇಳ್ತಾ, ತಮ್ಮ ಎಲ್ಲ ಹಗಲು ರಾತ್ರಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಗೆಲ್ಲಿಸುವಂತಹ ದೃಷ್ಟಿಯಲ್ಲಿ ಪ್ರಯತ್ನ ಮಾಡುವಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಕೇಳ್ಕೊಳ್ತೇನೆ. ಪುನರಪಿ 2 ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರವನ್ನ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಿಕೊಡ್ಬೇಕು, ಆಶೀರ್ವಾದ ಮಾಡಿ ಅಂತ ಹೇಳುವಂತ ಮಾತನ್ನ ಕೇಳ್ತಾ ನನ್ನ ಮಾತನ್ನ ಮುಕ್ತಾಯಗೊಳ್ತೇನೆ. ಬೋಲೋ ಭಾರತ್ ಮಾತಾ ಕಿ. ನೆಚ್ಚಿನ ಪ್ರಧಾನಮಂತ್ರಿ ಈಗಾಗಲೇ ಮಂಗಳೂರಿನ ವಿಮಾನ ನಿಲ್ದಾಣವನ್ನು ತಲುಪಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ, ನರೇಂದ್ರ ಮೋದಿಜಿ ಕೆ. ಮುಂದಕ್ಕೆ ಈ ಸಭೆಯನ್ನು ಉದ್ದೇಶಿಸಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕಿ, ಅಭ್ಯರ್ಥಿಯಾಗಿರುವಂತಹ ಆಶಾ ತಿಮ್ಮಪ್ಪನವರು ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಸಭೆಯಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಅವರೇ, ಕಟೀಲ್ ಅವರೇ, ಹಾಗೂ ನಮ್ಮ ನೆಚ್ಚಿನ ನಾಯಕಿ ಆಗಿರ್ತಕ್ಕಂಥ ಸಂಸದೆ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಹಾಗೂ ವೇದಿಕೆ ಇನ್ನುಳಿದಂಥ ನಮ್ಮ ಎಲ್ಲ ಪಕ್ಷದ ಪದಾಧಿಕಾರಿಗಳೇ ಸೇರಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ, ಇವತ್ತು ನಮ್ಮ ಪುತ್ತೂರಿನಲ್ಲಿ ಒಬ್ಬ ಮಹಿಳೆಯನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿ ನಮ್ಮ ಜಿಲ್ಲೆಯಲ್ಲಿ ಎರಡು ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟು ಇವತ್ತು ನಮ್ಮನ್ನು ಸ್ಪರ್ಧೆಗಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲಿಯೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾತ್ರ ಒಬ್ಬ ಮಹಿಳೆಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸೇರಿ ನಮ್ಮ ವಿಶ್ವ ನಾಯಕರಾಗಿರೋಂಥ ನಮ್ಮ
ಮೋದಿಯವರ ಒಂದು ಏನು ಅಪೇಕ್ಷೆ ಇತ್ತೋ ಆ ಒಂದು ಎಲ್ಲ ಯೋಜನೆಗಳನ್ನು ಮತ್ತು ನಾವೆಲ್ಲ ಆ ಅಪೇಕ್ಷೆ ಮೀರಿ ನಾವೆಲ್ಲ ಒಟ್ಟಾಗಿ ನಮ್ಮ ದೇವ ದುರ್ಲಭ ಕಾರ್ಯಕರ್ತರ ಈ ಒಂದು ಇದರಿಂದ ನಮ್ಮ ಖಂಡಿತವಾಗಿಯೂ ನಮ್ಮ 2 ಜಿಲ್ಲೆಯ 13 ಶಾಸಕರನ್ನು ಗೆಲ್ಲಿಸಿಕೊಳ್ಳುವ ಜವಾಬ್ದಾರಿಯನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಆ ಜವಾಬ್ದಾರಿಯಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿದ್ದುಕೊಂಡು ನಮ್ಮ ಕಾರ್ಯಕರ್ತರು ನಾವೆಲ್ಲ ಒಂದಾಗಿ ಒಟ್ಟಾಗಿ ಸೇರಿ ಈ ಒಂದು ಭಾರತೀಯ ಜನತಾ ಪಾರ್ಟಿಯ 13 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಮತ್ತು ಖಂಡಿತ ಅತ್ಯಂತ ಹೆಚ್ಚಿನ ಅಂತರದಲ್ಲಿ ನಮ್ಮೆಲ್ಲ 13 ಶಾಸಕರನ್ನು ಗೆಲ್ಲಿಸಿಕೊಡ್ತೀರಿ. ಮಗದೊಮ್ಮೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಸರ್ಕಾರವನ್ನು ಕಾದು ನೋಡಲು ನೀವೆಲ್ಲ ಹಾತೊರೆಯುತ್ತಿದ್ದೀರಿ. ಆ ಒಂದು ಇದರಲ್ಲಿ ನನಗೆ ವಿಶ್ವಾಸ ಇದೆ, ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಒಳ್ಳೆಯ ಯೋಜನೆಯನ್ನು ತಂದು ನಮ್ಮ ಪ್ರತಿಯೊಬ್ಬ ಕಡೆಯ ಜನರಿಗೆ ಖಂಡಿತ ಎಲ್ಲ ತಲುಪಿಸ್ತಾರೆ. ಧನ್ಯವಾದಗಳು. ಒಂದೇ ಒಂದೇ ಮುಂದಕ್ಕೆ ಈ ಸಭೆಯನ್ನು ಉದ್ದೇಶಿಸಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಕಿರಣ್ ಕೊಡ್ಗೆ ಅವರು ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾಗವಹಿಸುವ ಈ ಸಭೆಯಲ್ಲಿ ಆಸೀನರಾಗಿರುವ ಪಕ್ಷದ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ರವರೇ ಹಾಗೂ ಸಚಿವೆ ಉಡುಪಿ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆಯವರೇ, ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಶಾಸಕರೇ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಹಾಗೂ ನಾಯಕರೇ, ನಾನು ಸಹ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಪಕ್ಷ ನನ್ನನ್ನು ಇವತ್ತು ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ವಿಧಾನಸಭೆಗೆ ಸ್ಪರ್ಧಿಸಲು ಅವಕಾಶ ಕೊಟ್ಟಿದೆ. ನಾನು ಕಾರ್ಯಕರ್ತರ ಹತ್ರ ವಿನಂತಿ ಮಾಡುವುದು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ 13 ಅಭ್ಯರ್ಥಿಗಳನ್ನು ಹಾಗೂ ನನ್ನನ್ನು ಈ ಚುನಾವಣೆಯಲ್ಲಿ ಆರಿಸಿ ತಮ್ಮ ಸೇವೆ ಮಾಡಲು ಅವಕಾಶ ಕೊಡಬೇಕಾಗಿ ತಮ್ಮ ಹತ್ರ ಕೇಳಿಕೊಳ್ತೇನೆ. ನಮಸ್ಕಾರ. ಕಳೆದ ಬಾರಿಯ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 7ರಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆದ್ದಿದ್ದೇವೆ. ಈ ಬಾರಿ ಮಂಗಳೂರನ್ನು ಕೂಡ ಗೆಲ್ಲಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಆ ಸಂಕಲ್ಪಕ್ಕೆ ಅನುಗುಣವಾಗಿ ನಮ್ಮ ಪಾರ್ಟಿ ಕೊಟ್ಟಿರುವಂತಹ ಅಭ್ಯರ್ಥಿ ಸತೀಶ್ ಕುಂಪಳರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿದ ಈ ಒಂಜಿ ಸಭೆ ಟುಪ್ಪುನ ನಮ್ಮ ಮಾತಿರ್ನಲ ಅತ್ಯಂತ ಪ್ರೀತಿದ ಗೌರವಾನ್ವಿತ ರಾಜ್ಯದ ಅಧ್ಯಕ್ಷರೇ ನಳಿನ್ ಕುಮಾರ್ ಕಟೀಲ್ಜಿ, ಅಂಚನೆ ಅಕ್ಕ ಶೋಭಕ್ಕ, ವೇದಿಕೆ ಇತ್ತಿನ ಮಾತ ಆತ್ಮೀಯ ಶಾಸಕರೇ ಬಕ್ಕ ಆತ್ಮೀಯ ಪದಾಧಿಕಾರಿನಕ್ಲೆ ಸೇರಿದನ ಮಾತ ಆತ್ಮೀಯ BJPದ ಕಾರ್ಯಕರ್ತ ಬಂಧುಲೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡಿ ಉಳ್ಳಾಲ ಗೆಂದದೀಜಿ ಪನ್ಪನಂಚಿನ ಬಾರಿ ಮಲ್ಲ ಬೇಜಾರು ಇಡೀ ಜಿಲ್ಲೆ ಹಿಡಿತೇನೆ. ಎಂಕ ಆತ್ಮವಿಶ್ವಾಸ ಉಂಡು ಈ ಸಲ ಉಳ್ಳಾಲದ ಮಂಗಳೂರು ಕ್ಷೇತ್ರದ ಬೂತ್ ಮಟ್ಟಡೆ ಕಾರ್ಯಕರ್ತರೇ ಮತದಾರರನ್ನು ಸಂಪರ್ಕ ಮಲ್ಪನಂಚಿನ ಸಂದರ್ಭಡೆ ಈ ಸಲ ರಾಣಿ ಹಬ್ಬಕ್ಕನ ಊರುಡು ಭಾರತೀಯ ಜನತಾ ಪಾರ್ಟಿ ಖಂಡಿತ ವಿಜಯದ ಮಾಲೆ ಪಾಂಡು ಪನ್ಪನ ಆತ್ಮವಿಶ್ವಾಸದ ಪಾತ್ರರನ್ನು ಈ ಸಂದರ್ಭದ ಪನ್ನೀರ್ ಹೆಚ್ಚಿಸುವೆ. ಯಾನೇ ಈ ಮೂಲಕ ವಿನಂತಿ ಮಲ್ಪೆ ಉಳ್ಳಾಲದ ಆ ಮಂಗಳೂರು ಕ್ಷೇತ್ರದ ಜನಗಳ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ 7 ಕ್ಷೇತ್ರದ ಆ ರೀತಿ ಅಭಿವೃದ್ಧಿ ಕೆಲಸಲಾತನ ಈ ಸಲ ಉಳ್ಳಾಲದ ಮಂಗಳೂರು ಕ್ಷೇತ್ರ ಅಭಿವೃದ್ಧಿದ ಪರ್ವ ಅವಡುಂದಾಂಡ ನಿಖಲು ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ನಿಖಲ್ನ ಅಮೂಲ್ಯವಾಯಿನಂಚಿನ ಓಟನ್ನು ಕೊರೆದು ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿ ಆಯ್ನ ಏನನ್ನೇ ಅತ್ಯಧಿಕ ಬಹುಮತ ಗೆಂದಾದ ಕೊರಡು ಪಂಡಿತ ನಿಖಲ ಮಾತಾಡಲ ಅತ್ಯಂತ ಕಳಕಳಿಡೆ ಪ್ರಾರ್ಥನೆ ಮಲ್ತೊಂದು ನಿಖಲ ಮಾತನ್ನಲ ಆಶೀರ್ವಾದನಕ್ಕೆ ಏನಂದಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕೆ. ಮುಂದಕ್ಕೆ ಈ ಸಭೆಯನ್ನು ಉದ್ದೇಶಿಸಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ನಮ್ಮೆಲ್ಲ ನಾಯಕರಾಗಿರುವಂತಹ ರಘುಪತಿ ಭಟ್ ಅವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕೆ. ಒಂದೇ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರೇ, ಕೇಂದ್ರದ ಸಚಿವೆ ನಮ್ಮ ಸಂಸದರಾದಂಥ ಶೋಭಾ ಕರಂದ್ಲಾಜೆ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ 2 ಜಿಲ್ಲೆಗಳ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಮತ್ತು ಎಲ್ಲ
ಮುಖಂಡರೇ, ಆತ್ಮೀಯ ಬಂಧು ಭಗಿನಿಯರೇ, ನರೇಂದ್ರ ಮೋದಿಯವರು ಬಂದು 2 ಜಿಲ್ಲೆಯ ಎಲ್ಲ ಸ್ಥಾನಗಳನ್ನು ಗೆಲ್ಲಿಸುವಂಥ ಒಂದು ಸುಸಂದರ್ಭದ ಒಂದು ಸಭೆ ಇದು. ಈ ಸಂದರ್ಭದಲ್ಲಿ ಮುಂದಿನ ಮೇ 13ನೇ ತಾರೀಕಿಗೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ BJPಯ ಅಭ್ಯರ್ಥಿಗಳು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ 130ಕ್ಕಿಂತ ಹೆಚ್ಚು ಭಾರತೀಯ ಜನತಾ ಪಕ್ಷದ ಪೂರ್ಣ ಬಹುಮತದ ಸರ್ಕಾರ ಬರುವಂಥ ಸಂಕಲ್ಪ ಮಾಡುವಂಥ ಈ ಸಭೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಾಯಶಃ ಈ ಜಿಲ್ಲೆ ಭಾರತೀಯ ಜನತಾ ಪಕ್ಷ ಸಾಕಷ್ಟು ನಿರೀಕ್ಷೆಯನ್ನು ಮಾಡ್ತಾ ಇದೆ. ಯಾಕಂದರೆ ಇದೊಂದು ಸಂಘಟನಾತ್ಮಕ ಜಿಲ್ಲೆ ಅಂತ ಸಾಬೀತುಪಡಿಸುವಂಥ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ಪ್ರಸ್ತುತ ಶಾಸಕರಾಗಿದ್ದಂಥ 5 ಶಾಸಕರುಗಳನ್ನು ಬದಲಾವಣೆ ಮಾಡಿ ಹೊಸ ಅಭ್ಯರ್ಥಿಗಳನ್ನು ಕೊಟ್ಟರು. ಆ 5 ಶಾಸಕರುಗಳು ಈಗ ಕೊಟ್ಟಂಥ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಇದು ಸಂಘಟನಾತ್ಮಕ ಜಿಲ್ಲೆ ಅಂತ ಒಂದು ಸಾಬೀತುಪಡಿಸುವಂಥ ಒಂದು ಚುನಾವಣೆ. ಮತ್ತು ಇದು ಕಾರ್ಯಕರ್ತರ ಒಂದು ಪಕ್ಷ, ಕಾರ್ಯಕರ್ತರ ಆಧಾರಿತವಾದಂಥ ಸಂಘಟನಾತ್ಮಕವಾದಂಥ ಜಿಲ್ಲೆ ಅಂತ ತೋರಿಸುವಂಥ ಒಂದು ಸುವರ್ಣ ಅವಕಾಶ ಇವತ್ತು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಬಂದಿದೆ. ಆ ಮೂಲಕ ನಮಗೆ ಇವತ್ತು ಪಕ್ಷಕ್ಕಿಂತ ದೇಶ ಮತ್ತು ವ್ಯಕ್ತಿಗಿಂತ ಪಕ್ಷ ಮೊದಲು ಅಂತ ಒಂದು ಸಾಬೀತುಪಡಿಸುವಂಥ ಒಂದು ದೊಡ್ಡ ಅವಕಾಶ ಇದು. ಹಾಗಾಗಿ ಇಲ್ಲಿ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ದೃಷ್ಟಿಯಿಂದ ನಾವೆಲ್ಲರೂ ಪಣ ತೊಟ್ಟು ನಾಡಿದ್ದು ಎಲ್ಲ BJPಯ ಅಭ್ಯರ್ಥಿಗಳು ಗೆಲ್ಲುವಂತೆ ನಾವೆಲ್ಲ ಪ್ರಯತ್ನ ಮಾಡಿಸೋಣ ಅಂತೇಳಿ ನಾನು ಮಾತು ಮುಗಿಸಿದ್ದೇನೆ. ನರೇಂದ್ರ ಮೋದಿಜಿಗೆ ಇನ್ನೂ ಗಟ್ಟಿಯಾಗಿ ನರೇಂದ್ರ ಮೋದಿಜಿಗೆ, ನರೇಂದ್ರ ಮೋದಿಜಿಗೆ. ಮುಂದಕ್ಕೆ ಬೈಂದೂರು ಕ್ಷೇತ್ರದ ಅಭ್ಯರ್ಥಿ ಗುರುರಾಜ್ ಅವರು ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. बोलो भारत माता की जय श्री राम, जय जय श्री राम. ಇಲ್ಲಿ ನೆರೆದಿರುವಂತ ಸಮಸ್ತ ಜನಸ್ತೋಮವನ್ನ, ಪಕ್ಷದ ಕಾರ್ಯಕರ್ತರನ್ನ, ಎಲ್ಲ ಹಿರಿಯರನ್ನ ಹಾಗೂ ಎಲ್ಲ ಮಿತ್ರರನ್ನ ಎಲ್ಲರಿಗೂ ವಂದಿಸಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೆ ನನ್ನ ಹೆಮ್ಮೆಯ ಪಕ್ಷ ನನಗೊಂದು ಅವಕಾಶ ಕೊಟ್ಟಿದೆ. ನನಗೆ ನನ್ನ ಕ್ಷೇತ್ರದ ಕಾರ್ಯಕರ್ತರು ಮಾತ್ರ ಅಲ್ಲ, ಇಡೀ ರಾಜ್ಯದ ಕಾರ್ಯಕರ್ತರು ಪ್ರೀತಿಯಿಂದ ಸ್ವಾಗತ ಮಾಡಿದ್ದಾರೆ. ನನ್ನ ನಾಯಕರಾದ ನರೇಂದ್ರ ಮೋದಿ ಅವರು ಕಾರ್ಯಕರ್ತನಿಗೊಬ್ಬನಿಗೆ ಬೆಲೆ ಕೊಡ್ತಾರೆ ಅನ್ನುವುದನ್ನು ನನ್ನ ಮೂಲಕ ತೋರಿಸಿದ್ದಾರೆ. ನಿಮ್ಮೆಲ್ಲರ ಹೃದಯದಲ್ಲಿ ನನಗೊಂದು ಜಾಗ ಇದೆ. ಬೈಂದೂರಿನ ಅಸಾಮಾನ್ಯ ಕಾರ್ಯಕರ್ತರು ಇಡೀ ಕ್ಷೇತ್ರಕ್ಕೆ ನನ್ನ ಪರಿಚಯವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಖಂಡಿತ ಗೆದ್ದು ಬರ್ತೇನೆ, ಕಾರ್ಯಕರ್ತರ ಪ್ರತಿನಿಧಿಯಾಗಿರ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ, ಮತದಾರರ ಪ್ರೀತಿ ನನಗಿರಲಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಈ ವೇದಿಕೆಯಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ BJPಯ ಜನಪ್ರತಿನಿಧಿಯಾಗಿ ಇರುವಂಥವರೇ, ಮುಂದೆ ಎಲೆಕ್ಷನ್ಗೆ ನಿಂತಿರುವಂಥ ನನ್ನೆಲ್ಲ ಸಹಪಾಠಿಗಳೇ ಮತ್ತು ನೆರೆದಿರುವಂಥ ನನ್ನೆಲ್ಲ ಬಂಧು ಭಗಿನಿಯರೇ, ಬಹುಶಃ ಇವತ್ತು ನಿರ್ಣಾಯಕ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಯಾವ ಶ್ರೀರಾಮನನ್ನ ಎಷ್ಟೋ ವರ್ಷಗಳ ತನಕ ಇವರು ಬೀಗ ಹಾಕಿ ಒಳಗಿಟ್ಟಿದ್ದಾರೋ, ಅಯೋಧ್ಯೆಯ ಆಂದೋಲನದ ಮೂಲಕ ಶ್ರೀರಾಮನ ಅಯೋಧ್ಯೆಯನ್ನು ಕಟ್ಟುವಂಥ ಕೆಲಸ BJP ಮಾಡಿದೆಯೋ, ಅದರ ಪರವಾಗಿ ನಿಂತಂಥ ಬಜರಂಗಿಗಳು ಯಾರಿದ್ದವರು, ಈ ಬಜರಂಗ ಬಲಿಗಳನ್ನ ಕೀ ಹಾಕಿ ಒಳಗೆ ಹಾಕುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ. ಇದಕ್ಕೆ ಇವರಿಗೆ ತಕ್ಕದಾದ ಶಾಸ್ತಿಯನ್ನು ನಾವು ಕಲಿಸಬೇಕಾದಂಥ ಸಮಯ ನಮ್ಮ ಮುಂದಿದೆ. ಈ ಅಳಿದುಳಿದ ಕಾಂಗ್ರೆಸ್ ಏನಿದೆ ಅವನ್ನೆಲ್ಲ ಎಳೆದು ಅರಬ್ಬಿ ಸಮುದ್ರಕ್ಕೆ ಹಾಕಬೇಕಾದಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬೋಲೋ ಬಜರಂಗ ಬಲಿ ಕಿ, ಬೋಲೋ ಬಜರಂಗ ಬಲಿ ಕಿ. ಯಾವ ಕುಕ್ಕರ್ ಸ್ಫೋಟ ಮಾಡುವಂತ ಭಯೋತ್ಪಾದಕ ಇವರ ಅಮಾಯಕನಾಗಿ ತೋರ್ತಾನೆ,
ಇವರಿಗೆ ದೇಶಭಕ್ತರಾದ ಬಜರಂಗ ಬಲಿಗಳು ದೇಶದ್ರೋಹಿಗಳಿಗೆ ಕಾಣ್ತಾ ಇದ್ದಾರೆ. ಇವರಿಗೆ ಈ ಕಾಮಲೆ ಕಣ್ಣಿನ ಕಾಂಗ್ರೆಸ್ನವರಿಗೆ ನಮ್ಮ ತಾಕತ್ತೇನಂತ ತೋರಿಸಬೇಕಾದಂತ ಕಾಲಘಟ್ಟದಲ್ಲಿದ್ದೇವೆ. ಈ ಸತಿ ಸಂಪೂರ್ಣ ನಮ್ಮನ್ನ ಬಿಜೆಪಿ ಸರ್ಕಾರವನ್ನ ನಾವೆಲ್ಲರೂ ಮಾಡುವ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಧರ್ಮಸ್ಥಳದ ಮಂಜುನಾಥ ದೇವರನ್ನ ಪಾದಕಮಲಗೆ ಅಡ್ಡಬೂರೊಂದು ಕಟೀಲ್ದಪ್ಪೆ ದುರ್ಗಾ ಪರಮೇಶ್ವರಿ ದೇವರನ್ನ ಆಶೀರ್ವಾದ ನಟ್ಟೊಂದು ತುಳುವಪ್ಪನ ಆಶೀರ್ವಾದನ ನಟ್ಟೊಂದು ವೇದಿಕೆಡುಪಿನ ಚಿನ್ನ ನಳಿನನ್ನ ಶೋಭಕ್ಕ ವೇದಿಕೆಡುಪಿನ ಚಿನ್ನ ಮಾತ ರೆಡ್ ಜಿಲ್ಲೆದ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿಲೆ ಸೇರಿದ ಚಿನ್ನ ಮಾತ ಸಜ್ಜನ ಬಂಧುಲೆ ಕರಿನ 5 ವರ್ಷದ ಪಿರವಡು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂಜಿ ಜವನೆಗೆ ಸ್ಪರ್ಧೆ ಮಲ್ಪರ ಅವಕಾಶ ಮಲ್ತನ್ನು ಕೊರ್ದು ಮಾತ ಕಾರ್ಯಕರ್ತರು ಮತದಾರರು ವಿಶ್ವಾಸದಿದೆ ಏನನ್ನ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿನೇ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಲ್ಪನ ಜನ ಕೆಲಸನೇ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನ ಮಲ್ತೇರಿ ಪ್ರಾಯಶಃ ಆನಿ ದೀನಂಚಿಂತನ ವಿಶ್ವಾಸನೆ 5 ವರ್ಷದ ಕಾಲ ಒರಿತೊಂದು ಬೆಳ್ತಂಗಡಿಯಿಂದ ಪಂಪನವು ಇಡೀ ರಾಜ್ಯದ ಗುರುತಿಸವನಂಚಿನ ರೀತಿಯ ಅಭಿವೃದ್ಧಿದ ಕೆಲಸನ ಮಲ್ಪನಂಚಿನ ಕೆಲಸನ ಮಲ್ತಿದ್ದೀನಿ. ಪ್ರಾಯಶಃ ಏನು ಈ ಸಂದರ್ಭಡು ನಿಕಳ ವಿನಂತಿನ ಮಲ್ಪ ನನದ 5 ವರ್ಷದ ಕಾಲ 5 ವರ್ಷ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರನ ರಾಜ್ಯ ಗುರುತಿಸವನಂಚಿನ ರೀತಿಯ ಅಭಿವೃದ್ಧಿಯನ್ನು ಮಲ್ತದೇನ ನನ್ನ ದುಂಬುದ 5 ವರ್ಷದ ಕಾಲ ದೇಶ ಗುರುತಿಸವನಂಚಿನ ರೀತಿಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿದ ಕೆಲಸನ ಮಲ್ತೊಂದು ಕಾಂಗ್ರೆಸ್ದ ಷಡ್ಯಂತ್ರದ ಹಿಂದೂ ವಿರೋಧಿ ನೀತಿದ ವಿರುದ್ಧ ಇಡೀ ಜಿಲ್ಲೆಗೆ ಇಡೀ ತಾಲೂಕು ಇಡೀ ರಾಜ್ಯಕ್ಕೆ ಮಾತ ಜಿಲ್ಲೆದ ಅಭ್ಯರ್ಥಿಗಳನ್ನ ಹಿಂದೂ ಸಮಾಜದ ರಕ್ಷಕರಾದ ಬಜರಂಗಿಲಾದ ದುಮ್ಮದ ದಿನಟ್ಟು ಕಾಂಗ್ರೆಸ್ ಮುಕ್ತವಾಯಿನ ಕರ್ನಾಟಕನ ಕಟ್ಟಿರ ಇಡೀ ಜಿಲ್ಲೆದ ಜನ ಆಶೀರ್ವಾದ ಮಲ್ಪಲೆ ಭಾರತ್ ಮಾತಾ ಕೀ. ಈ ಸಭೆಯನ್ನು ಉದ್ದೇಶಿಸಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ರಾಜೇಶ್ ನಾಯ್ಕ ಅವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. बोलो भारत माता की, भारतीय जनता पार्टी की, नरेंद्र मोदी जी की. ಇನ್ನಿತ್ತ ಈ ಒಂಜಿ ಭಾರತೀಯ ಜನತಾ ಪಕ್ಷದ ಭಾರಿ ಮಲ್ಲ ಸಭೆತ್ತ ವೇದಿಕೆಡೆ ನಮ್ಮ ಪಕ್ಷದ ಅಧ್ಯಕ್ಷರಾಯನ ನಳಿನ್ ಕುಮಾರ್ ಕಟೀಲ್ರೆ, ಕೇಂದ್ರ ಸಚಿವರಾಯನ ಶೋಭಕ್ಕ ವೇದಿಕೆಡು ಪುನಃ ಮಾತ ಶಾಸಕರೇ ಮೊಕ್ಕ ನನ್ನ ದುಮ್ಮದ ಚುನಾವಣೆ ಸ್ಪರ್ಧೆ ಮಾಡ್ಬಿಡ ಮಾತಾ 13 ಅಭ್ಯರ್ಥಿಲೆ ಪಕ್ಷ ಇನಿ ನಂಗೆ ಮಾತ ಅವಕಾಶ ಕೊರದು 13 ಅಭ್ಯರ್ಥಿನೇ ನಿಕ್ಲೆನ ದುಂಬು ದೀತನೆ. ನರೇಂದ್ರ ಮೋದಿಜಿ ನಮ್ಮ ಮಾತ ಕಣ್ಮನಿ ಇಡೀ ಜಗತ್ತದ ನಾಯಕೆ ಎಂಗ್ಲಿಗೆ ಮಾತ ಆಶೀರ್ವಾದ ಮಾಡ್ತದೆ ನಿಕ್ಲೆನ ಮುಖಾಂತರ ಮತಕ್ಕೆ ಏನಾಗೋಸ್ಕರ ಕುಡ್ಲದಾಗ ಬರೋದಿಲ್ಲೇರು ಅಂಚಾತ್ರ ಮಾತೆಲ್ಲ ನಿಖಲು ಮಾತ ಎಂಗ್ಲಿಗೆ 13 ಅಭ್ಯರ್ಥಿಗಳ ಸಹಕಾರ ಕೊರದು ಆಶೀರ್ವಾದ ಮಾಡ್ತದೆ ಎಂಗ್ಲಿನ ಗೆಲ್ಪಾಡು ಪಡೆದು ಈ ಮೂಲಕ ನಿಕ್ಲಡೆ ಏನೊಂದಿಲ್ಲ. ಜೈ ಹಿಂದ್. ನಮ್ಮನ್ನ ಉದ್ದೇಶಿಸಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ರಾಜ್ಯಾಧ್ಯಕ್ಷರಾದಂತಹ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ವೇದಿಕೆ ಮೇಲಿರುವಂತಹ ಪಕ್ಷದ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಕರ್ನಾಟಕದಲ್ಲಿ ಈ ವರ್ಷ ಪೂರ್ಣ ಬಹುಮತದ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಈ ಚುನಾವಣೆ ಅತ್ಯಂತ ಮಹತ್ವವಾದ ಚುನಾವಣೆ ಅಂತ ನಾನು ಭಾವಿಸ್ತೇನೆ. ಕಾಂಗ್ರೆಸ್ಸಿನ ಮಾನಸಿಕತೆಗಳು ಯಾವ ರೀತಿ ದಿನದಿಂದ ದಿನಕ್ಕೆ ಪ್ರಕಟ ಆಗ್ತಾ ಇದೆ ಎನ್ನುವಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರವನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ ಕರಾವಳಿ ಜಿಲ್ಲೆಯ 13 ಜನ ಶಾಸಕರನ್ನ 2 ಜಿಲ್ಲೆಯ ಜನ ಮತದಾನವನ್ನ ಮಾಡೋದ್ರ ಮುಖಾಂತರ ನಮ್ಮೆಲ್ಲರಿಗೆ ಆಶೀರ್ವಾದವನ್ನ ಮಾಡಬೇಕು ಅಂತೇಳಿ ನಾನು 2 ಜಿಲ್ಲೆಯ ಜನರಿಗೆ ವಿನಂತಿಯನ್ನ ನಾನು ಮಾಡ್ತೇನೆ. ನಿನ್ನೆ ಕಾಂಗ್ರೆಸ್ಸಿನ ಪ್ರಣಾಳಿಕೆ ಪ್ರಕಟ ಆಗಿದೆ. ಕಾಂಗ್ರೆಸ್ಸಿನ ಆದ್ಯತೆ ಏನು ಅನ್ನುವಂಥದ್ದು ಕೂಡ ತನ್ನ ಪ್ರಣಾಳಿಕೆಯ ಮುಖಾಂತರ ಇವತ್ತು ಸ್ಪಷ್ಟ ಆಗಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ದೇಶಭಕ್ತ ಬಜರಂಗ ದಳ ಸಂಘಟನೆಯನ್ನ ನಿಷೇಧ ಮಾಡ್ತೀವಿ ಎನ್ನುವಂತ ಪ್ರಕಟವನ್ನ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ಸಿನ ಅಜೆಂಡಾ ಏನು ಅನ್ನುವಂಥದ್ದು ಕೂಡ ಬಹಿರಂಗವಾಗಿ ಇವತ್ತು ಗೊತ್ತಾಗಿದೆ.
ಈಗ 5 ನಿಮಿಷದ ಮುಂಚೆ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಮಾತಾಡ್ತಾ ಬಜರಂಗ ದಳದ ಸಂಘಟನೆಯನ್ನು ನಿಷೇಧ ಮಾಡೋದನ್ನ ನಾನು ಸಮರ್ಥಿಸ್ತೇನೆ ಎನ್ನುವಂತ ಉದ್ದಟತನದ ಮಾತನ್ನ ಸಿದ್ದರಾಮಯ್ಯ ಇವತ್ತು ಉಲ್ಲೇಖವನ್ನು ಮಾಡಿದ್ದಾರೆ. ನಾನು ಜಿಲ್ಲೆಯ ಜನರಿಗೆ ವಿನಂತಿಯನ್ನು ಮಾಡ್ತೇನೆ. ಇದು ಜಿಲ್ಲೆಯ ಜನರ ಸ್ವಾಭಿಮಾನದ ಪ್ರಶ್ನೆ, ಎಲ್ಲ ಹಿಂದೂಗಳ ಸ್ವಾಭಿಮಾನದ ಪ್ರಶ್ನೆ. ಯಾವ ಬಜರಂಗ ದಳವನ್ನ ನಿಷೇಧ ಮಾಡ್ತೀವಿ ಅಂತೇಳಿ ಇವತ್ತು ಕಾಂಗ್ರೆಸ್ ಹೇಳ್ತಾ ಇದೆಯೋ, ಈ ಮತದಾನದ ಮುಖಾಂತರ ಕಾಂಗ್ರೆಸ್ ಅನ್ನ ನಿಷೇಧ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಜಿಲ್ಲೆಯ ಜನರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಕಾಂಗ್ರೆಸ್ ಇವತ್ತು ಬೇರೆ ಬೇರೆ ಭಾಷಣಗಳಲ್ಲಿ ಹೇಳ್ತಾ ಇದೆ, ಹಿಂದೂ ಅಂತ ಹೇಳಿದ್ರೆ ಅಶ್ಲೀಲ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅನ್ನು ಮಾಡಿರುವಂತವ್ರು ಅಮಾಯಕರು, ದೇಶಭಕ್ತ ಸಂಘಟನೆಯನ್ನು ನಿಷೇಧ ಮಾಡ್ತೀವಿ ಅಂತ ಹೇಳುವಂತ ಕಾಂಗ್ರೆಸ್ಸಿನ ಈ ಮಾನಸಿಕತೆಯ ವಿರುದ್ಧ ಜಿಲ್ಲೆಯ ಜನ ಒಂದಾಗಿ ಒಟ್ಟಾಗಿ ನಾವೆಲ್ಲರೂ ಕೂಡ ಇನ್ನು ಮುಂದಿನ 7 ದಿನಗಳ ಕಾಲ ಈ ಚುನಾವಣೆಯಲ್ಲಿ ಕೆಲಸವನ್ನ ಮಾಡೋಣ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನ ನಾವು ಹಿಂದುತ್ವಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒತ್ತನ್ನು ಕೊಟ್ಟಿದ್ದೇವೆ, ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ಅನ್ನೋದನ್ನ ಮತದಾನದ ಮುಖಾಂತರ ತೋರಿಸಿಕೊಟ್ಟು ನಮ್ಮೆಲ್ಲರನ್ನು ಕೂಡ ಗೆಲ್ಲಿಸಿಕೊಡ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಒಂದೇ ಒಂದೇ ನರೇಂದ್ರ ಮೋದಿಜಿಗೆ, ನರೇಂದ್ರ ಮೋದಿಜಿಗೆ. ಮುಂದಕ್ಕೆ ಈ ಸಭೆಯನ್ನು ಉದ್ದೇಶಿಸಿ ಕೇಂದ್ರದ ಸಚಿವೆಯಾಗಿರುವಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ರಾಜ್ಯದ ಅಧ್ಯಕ್ಷರೇ ಮತ್ತು ಎಲ್ಲ ನಮ್ಮ ಅಭ್ಯರ್ಥಿಗಳೇ, ಎಲ್ಲ ಮುಖಂಡರೇ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ 2 ಜಿಲ್ಲೆಗಳ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ, ಹಿರಿಯರೇ, ಮಾಧ್ಯಮದ ಸ್ನೇಹಿತರೆ, ಪ್ರಧಾನಮಂತ್ರಿಯವರು ಇನ್ನು 2 ನಿಮಿಷದಲ್ಲಿ ವೇದಿಕೆಗೆ ತಲುಪುವರಿದ್ದಾರೆ. ಪ್ರಧಾನಮಂತ್ರಿಯವರು 2-3 ಘೋಷಣೆಗಳನ್ನು ಕೂಗುವರಿದ್ದಾರೆ. ಅದಕ್ಕಾಗಿ ನಾವು ಸಾಥನ್ನು ಕೊಡಬೇಕು. ಪ್ರಧಾನಮಂತ್ರಿಯವರು ನಮ್ಮೆಲ್ಲರನ್ನ ಕುರಿತು ಹೇಳೋರಿದ್ದಾರೆ. ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ ಅನ್ನುವಂಥದ್ದನ್ನು ನೀವು ಹೇಳಬೇಕು. ಒಂದ್ಸಾರಿ ಜೋರಾಗಿ ಹೇಳಿ ನೋಡೋಣ. ಈ ಬಾರಿಯ ನಿರ್ಧಾರ ಯೋಗಿಜಿ ಮತ್ತು ನರೇಂದ್ರ ಮೋದಿ ಅವರು ನಮ್ಮ ಜಿಲ್ಲೆಗೆ ಮೋದಿ ಅವರು ಇವತ್ತು ಬಂದಿದ್ದಾರೆ, ಯೋಗಿಜಿ ಅವರು ಬರುವರಿದ್ದಾರೆ. ಯಾವ ಕಾಂಗ್ರೆಸ್ ಪಕ್ಷ ಬಜರಂಗ ದಳವನ್ನ ನಿಷೇಧ ಮಾಡ್ತೇವೆ ಅಂತ ಹೇಳಿದೆಯೋ ಅದನ್ನು ಕಾಂಗ್ರೆಸ್ಸಿನ ಎಲ್ಲ ಶಾಸಕರು, ಎಲ್ಲ ಮುಖಂಡರು ಸಮರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ, ನಾವು ಬಜರಂಗ ದಳಿಗಳು, ನಾವು ಬಜರಂಗಿಗಳು, ನಾವು ದೇಶಭಕ್ತರು. ಯಾವ ರಾಮ ಮಂದಿರದ ವಿರುದ್ಧವಾಗಿ ನಿಮ್ಮ ನಾಯಕ ಕಪಿಲ್ ಸಿಬ್ಬಾಲ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಿದ್ರು, ಅಂತ ಕಾಂಗ್ರೆಸ್ ಪಕ್ಷವನ್ನ ಶ್ರೀರಾಮಚಂದ್ರ ಈ ದೇಶದ ಲೋಕಸಭೆಯಿಂದ ಓಡಿಸಿದ್ದಾರೆ. ಇವತ್ತು ಲೋಕಸಭೆಯಲ್ಲಿ ನೀವು ಅಧಿಕೃತ ವಿರೋಧ ಪಕ್ಷ ಅಲ್ಲ. ಇವತ್ತು ನೀವು ಬಜರಂಗಿಯ ಮೇಲೆ ದಾಳಿ ಮಾಡಿದ್ದೀರಾ, ಬಜರಂಗಿಯನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿದ್ದೀರಿ. ಅದಕ್ಕಾಗಿ ನಾವಿವತ್ತು ಹೇಳ್ತಾ ಇದ್ದೀವಿ, ಜೈ ಕರೆ ವೀರ ಬಜರಂಗಿ, ಜೈ ಕರೆ ವೀರ ಬಜರಂಗಿ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಿಷ್ಕಿಂಧೆಯಲ್ಲಿ ಹುಟ್ಟಿದಂತ ಬಜರಂಗಿ ಕರ್ನಾಟಕದಿಂದ ಕಾಂಗ್ರೆಸ್ ಅನ್ನ ಓಡಿಸ್ತಾನೆ, ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡ್ತಾರೆ. ಇದು ನಮ್ಮ ಸಂಕಲ್ಪ ಇದೆ. ಅದಕ್ಕಾಗಿ ನಾನಿವತ್ತು ಜೈ ಕರೆ ವೀರ ಬಜರಂಗಿ ಅಂತೀನಿ. ನಾವೆಲ್ಲರೂ ಬಜರಂಗಿಗಳು. ನಾವಿವತ್ತು ನೀವು ಸವಾಲನ್ನು ಹಾಕಿದೀವಿ ಕಾಂಗ್ರೆಸ್ಸಿಗೆ, ನಾವು ಬಜರಂಗಿ, ನಮ್ಮನ್ನು ಅರೆಸ್ಟ್ ಮಾಡಿಸಿ, ನಾವು ಬಜರಂಗಿ, ನಮ್ಮನ್ನು ನಿಷೇಧ ಮಾಡಿಸಿ. ನಾನು ಹೇಳ್ತೀನಿ ಜೈ ಕರೆ ವೀರ ಬಜರಂಗಿ. ಮೋದಿ ಅವರು ಹೇಳ್ತಾರೆ ಜೈ ಕರೆ ವೀರ ಬಜರಂಗಿ. ಬರುವಂತ ದಿನಗಳಲ್ಲಿ ಯೋಗಿಜಿ ಹೇಳ್ತಾರೆ ವೀರ ಬಜರಂಗಿ. ನಾವೆಲ್ಲರೂ ಹೇಳ್ತೀವಿ ಬಜರಂಗಿ ಬಜರಂಗಿ. ನಾನು ಬಜರಂಗಿ, आप
ಬಜರಂಗಿ ಅಂತ ಕೇಳಿದ್ರೆ ನೀವು ಹೇಳಬೇಕು ನಾವು ಬಜರಂಗಿ. ಅದಕ್ಕಾಗಿ ಹೇಳ್ತೀನಿ, ಜೈ ಕರೆ ವೀರ ಬಜರಂಗಿ. ಜೋರಾಗಿ ಹೇಳಿ. ನಮ್ಮ ಕೈಯಲ್ಲಿ ನಮ್ಮ ಹೆಗಲಲ್ಲಿ ಶಾಲ್ ಇದೆ. ಮೋದಿ ಅವರು ಬರುವಂತ ಸಂದರ್ಭದಲ್ಲಿ ಈ ಶಾಲನ ಎದ್ದು ನಿಂತು ನೀವೆಲ್ಲರೂ ಬೀಸಬೇಕು. ನಾವು ಬಜರಂಗಿ ಜೊತೆ ಇದ್ದೀವಿ. ನಾನು ಹೇಳ್ತೀನಿ, ಜೈ ಕರೆ ವೀರ ಬಜರಂಗಿ, ಬಜರಂಗಿ ಬಜರಂಗಿ, ಜೈ ಕರೆ ವೀರ ಬಜರಂಗಿ, ಬಜರಂಗಿ ಬಜರಂಗಿ, ಜೈ ಕರೆ ವೀರ ಬಜರಂಗಿ, ಬಜರಂಗಿ ಬಜರಂಗಿ. ಬಂಧುಗಳೇ, ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವುದಕ್ಕಾಗಿ, ನಮ್ಮ ದೇಶದಲ್ಲಿ ಹಿಂದುತ್ವವನ್ನು ಉಳಿಸುವುದಕ್ಕಾಗಿ, ನಮ್ಮ ದೇಶದಲ್ಲಿ ನಮ್ಮ ದೇವಸ್ಥಾನಗಳನ್ನು ಉಳಿಸುವುದಕ್ಕಾಗಿ, ನಮ್ಮ ರಾಜ್ಯದಲ್ಲಿ ನಮ್ಮ ಮಠ ಮಂದಿರಗಳನ್ನು ಉಳಿಸುವುದಕ್ಕಾಗಿ ಮತ್ತೊಮ್ಮೆ ರಾಜ್ಯದಲ್ಲಿ ಬಿಜೆಪಿ ಬರಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಯಾವುದೇ ಯೋಜನೆಯನ್ನು ಮಾಡುವಾಗ ಜಾತಿ ನೋಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ. ನಮ್ಮೂರಲ್ಲಿರುವಂತ ಮುಸಲ್ಮಾನ್ಗೆ ಕೂಡ ಭಾಗ್ಯಲಕ್ಷ್ಮಿ ಯೋಜನೆ ಸಿಕ್ಕಿದೆ. ನಮ್ಮ ಹಳ್ಳಿಯಲ್ಲಿರುವಂತ ವಯಸ್ಸಾದ ಅಜ್ಜ ಅಜ್ಜಿಗೆ ಅವರು ಮುಸ್ಲಿಂ ಇರ್ಲಿ, ಅವರು ಕ್ರಿಶ್ಚಿಯನ್ ಇರ್ಲಿ, ಅವರು ಹಿಂದೂ ಇರ್ಲಿ, ಅವರಿಗೆ ಯಡಿಯೂರಪ್ಪನವರು ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಯೋಜನೆ ಕೊಡುವಾಗ ಜಾತಿ ನೋಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ. ಉಜ್ವಲ ಕೊಡುವಾಗ ಜಾತಿ ನೋಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ. ಜನೌಷಧಿ ಕೊಡುವಾಗ ಧರ್ಮ ನೋಡ್ಲಿಲ್ಲ, ಜಾತಿ ನೋಡ್ಲಿಲ್ಲ. ಆದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಬಂದಾಗ ಶಾದಿ ಭಾಗ್ಯವನ್ನು ಕೇವಲ ಒಂದು ಜನಾಂಗಕ್ಕೆ ಕೊಟ್ಟರು. ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ರು. ನಮ್ಮ ಪ್ರಶಾಂತ್ ಪೂಜಾರಿಯನ್ನು ಕೊಂದಂತ, ನಮ್ಮ ಪ್ರವೀಣ್ ನಟ್ಟಾರನ್ನು ಕೊಂದಂತ, ಇಂಥ ಕೊಲ್ಲುವ ಸಂಸ್ಕೃತಿ ಇರುವಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರನ್ನ ಕ್ಯಾಬಿನೆಟ್ ಅಲ್ಲಿ ತಂದು 175 ಕೇಸ್ಗಳನ್ನ ವಾಪಸ್ ತಗೊಂಡ್ರು. 1700 ಜನ ಭಯೋತ್ಪಾದಕರನ್ನ, ನಮ್ಮ ಹುಡುಗರನ್ನ, ನಮ್ಮ ಯುವಕರನ್ನು ಕೊಂದಂತ ಅಪರಾಧಿಗಳನ್ನ ಜೈಲಿಂದ ಬಿಡುಗಡೆ ಮಾಡಿದ್ರು. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ 10,000 ಕೋಟಿ ರೂಪಾಯಿ ಹೆಚ್ಚುವರಿ ಹಣವನ್ನ ನಾವು ಮುಸಲ್ಮಾನ್ಗೆ ಕೊಡ್ತೀವಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಟಿಪ್ಪು ಯೂನಿವರ್ಸಿಟಿಯನ್ನ ಮಾಡ್ತೀವಿ. ಇದು ಸಿದ್ದರಾಮಯ್ಯನವರ ಮಾತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮತಾಂತರ ಕಾಯ್ದೆಯನ್ನ ವಾಪಸ್ ಪಡಿತೀವಿ. ನಿನ್ನೆ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಾವು ತಂದಂತ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡಿತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ಕರಾವಳಿಯ ಜನ ನಿರ್ಧಾರ ಮಾಡಬೇಕು, ನಾವು ಯಾರ ಜೊತೆ ಇರಬೇಕು, ನಾವು ಯಾರ ಜೊತೆ ಇರಬೇಕು. ಯಾರು ಹಿಂದೂ ವಿರೋಧಿಯಾಗಿ ನಡ್ಕೊಂತಿದ್ದಾರೋ, ಯಾರು ಇವತ್ತು ಮುಸಲ್ಮಾನರ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಾ ಇದ್ದಾರೋ, ಯಾರು ಮುಸಲ್ಮಾನರ ಓಲೈಕೆಗಾಗಿ ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಾಯಕರು, ಯಾವ LTPI ನಾಯಕರು ಹೇಳಿದಂತ ರೀತಿಯಲ್ಲಿ ಬಜರಂಗ ದಳವನ್ನ ನಿಷೇಧ ಮಾಡಬೇಕಂತ ಹೇಳಿದಾರೋ ಅಂತವರ ಬಗ್ಗೆ ನಾವು ನಮ್ಮ ಹಳ್ಳಿಯಲ್ಲಿ ಏನ್ ಮಾಡಬೇಕು. ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ, ನೀವು ಬೂತ್ ಗೆಲ್ಲಿಸ್ಕೊಡಿ, ನಾನು ದೇಶ ಗೆಲ್ಲಿಸ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ನೀವು ಬೂತ್ ಗೆಲ್ಲಿಸಿ, ನಾನು ದೇಶ ಗೆಲ್ಲಿಸ್ತೀನಿ, ಇದನ್ನು ನಮ್ಮ ಪ್ರಧಾನಿ ಅವರು ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ಬೇರೆ ಬೇರೆ ಬೂತ್ಗಳಿಂದ ಬಂದಂತ ಕಾರ್ಯಕರ್ತರು ದಯಮಾಡಿ ನಾವು ವಾಪಸ್ ಹೋದ್ಮೇಲೆ ಇನ್ನು 7-8 ದಿನ ಮಾತ್ರ ಬಾಕಿ ಉಳಿದಿದೆ. 10ನೇ ತಾರೀಕು ಇಷ್ಟೊತ್ತಿಗೆ ಚುನಾವಣೆ ಆರಂಭ ಆಗಿ 50% ಮುಗ್ದಿರುತ್ತೆ. ಅದಕ್ಕಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ, ವಾಪಸ್ ಊರಿಗೆ ಹೋದ್ಮೇಲೆ ನಾವು ಬೂತ್ ಅಲ್ಲಿ ಕೆಲಸ ಮಾಡೋಣ. 72 ವಯಸ್ಸಿನ ನರೇಂದ್ರ ಮೋದಿ ಅವರು ದಿನಕ್ಕೆ 4 ಸಭೆಗಳನ್ನ ಉತ್ತರ ಕರ್ನಾಟಕದಲ್ಲಿ ಹಿಡಿದು ದಕ್ಷಿಣ ಕರ್ನಾಟಕದ ತನಕ ಮಾಡ್ತಾ ಇದ್ದಾರೆ. 80 ವಯಸ್ಸಿನ ಯಡಿಯೂರಪ್ಪನವರು ದಿನಕ್ಕೆ 5 ಸಭೆಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ನಮ್ಗೆ ಯಾರಿಗೂ ಅಷ್ಟು ವಯಸ್ಸಾಗಿಲ್ಲ. ಅದಕ್ಕಾಗಿ ನಮ್ಮ ಸಂಕಲ್ಪ ಇರಬೇಕು, ಯಾವ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ, ಯಾವ ಕೆಲಸವನ್ನ ಯಡಿಯೂರಪ್ಪನವರು ಇವತ್ತು ಇಳಿ ವಯಸ್ಸಲ್ಲಿ ಮಾಡ್ತಾ ಇದ್ದಾರೆ, ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ನರೇಂದ್ರ ಮೋದಿ ಅವರ ಜೊತೆ ಹೆಜ್ಜೆಗೆ ಹೆಜ್ಜೆ ಹಾಕುವಂತ ಸರ್ಕಾರ ಕರ್ನಾಟಕದಲ್ಲಿ ಬೇಕಾಗಿದೆ. ಹೆಜ್ಜೆಗೆ ಹೆಜ್ಜೆ ಹಾಕುವಂತ ಸರ್ಕಾರ
ಆ ಸರ್ಕಾರ ಭಾರತೀಯ ಜನತಾ ಪಾರ್ಟಿದು. ನಮ್ಗೆ 2008ರಲ್ಲಿ ಬಹುಮತ ಬರಲಿಲ್ಲ, ನಮ್ಗೆ 2018ರಲ್ಲಿ ಬಹುಮತ ಬರಲಿಲ್ಲ. ಯಾರನ್ನು ಕರ್ಕೊಂಡು ಬಂದು ಸರ್ಕಾರ ಮಾಡಿದ್ವಿ. ಇವತ್ತು ನರೇಂದ್ರ ಮೋದಿ ಅವರು, ಯಡಿಯೂರಪ್ಪನವರು ಕೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಬಹುಮತದ ಸರ್ಕಾರವನ್ನು ಕೊಡಿ, ಕರ್ನಾಟಕದಲ್ಲಿ ಪೂರ್ಣ ಬಹುಮತದ ಸರ್ಕಾರ ಕೊಡಿ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದಯಮಾಡಿ ನರೇಂದ್ರ ಮೋದಿ ಅವರು ಬರುವಂತ ಸಂದರ್ಭದಲ್ಲಿ ಅವರು ವೇದಿಕೆಗೆ ಬಂದಾಗ ಎಲ್ಲರೂ ಕೂಡ ಎದ್ದು ನಿಂತು ತಮ್ಮ ಶಾಲನ್ನ ಬೀಸುವುದರ ಮೂಲಕ ಅವರಿಗೆ ಸ್ವಾಗತವನ್ನ ಕೊಡಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಮಾಡ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಸಾಲ್ದನ ಘೋಷಣೆ, ನಮ್ಮ ಧ್ವನಿ ಉಳ್ಳಾಲದ ಕೊನೆಯ ಮತದಾರನ ತನಕ ತಲುಪಬೇಕು. ನಮ್ಮ ಧ್ವನಿ ಬೈಂದೂರಿನ ಕೊನೆಯ ಮತದಾರ ತನಕ ತಲುಪಬೇಕು. ಜೋರಾಗಿ ಘೋಷಣೆ ಕೂಗಿ, ಬೋಲೋ ಭಾರತ್ ಮಾತಾ ಕಿ. ವಿಶ್ವ ನಾಯಕ ನರೇಂದ್ರ ಮೋದಿಜಿಗೆ ಅವರಿಗೆ, ವಿಶ್ವ ನಾಯಕ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಕರವೀರ ಬಜರಂಗಿ, ಜೈ ಕರವೀರ ಬಜರಂಗಿ. ಹರ 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 ಹರ, ಜೈ ಕರವೀರ ಬಜರಂಗಿ, ಜೈ ಕರವೀರ ಬಜರಂಗಿ, ಜೈ ಕರವೀರ ಬಜರಂಗಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಂಧುಗಳೇ, ಕಳೆದ ಬಾರಿ ನಮ್ಮ ಬೂತ್ಗಳಲ್ಲಿ ಎಷ್ಟು ಓಟು ಸಿಕ್ಕಿತ್ತು, ಆ ಓಟಿನ ಡಬಲ್ ಕೊಡಿಸುವುದಕ್ಕೆ, ಒಂದು ಬೂತಿನಲ್ಲಿ 200-300 ಓಟು ಜಾಸ್ತಿ ಮಾಡುವುದಕ್ಕೆ ನೀವೆಲ್ಲರೂ ಕೂಡ ವಾಪಸ್ ಹೋದ್ಮೇಲೆ ಪ್ರಯತ್ನವನ್ನ ಮಾಡಬೇಕು. ಬೋಲೋ ಭಾರತ್ ಮಾತಾ ಕಿ. ಎರಡು ಕೈ ಎತ್ತಿ ಹೇಳಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಹಿಂದೂ ವಿರೋಧಿಗಳಿಗೆ ಪಾಠ ಕಳಿಸಕ್ಕೆ, ಕಾಂಗ್ರೆಸ್ ಅನ್ನ ಮನೆಗೆ ಕಳಿಸಕ್ಕೆ ಇನ್ನೊಂದ್ಸರಿ ಜೋರಾಗಿ ಕೂಗಿ, ಬೋಲೋ ಭಾರತ್ ಮಾತಾ ಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೌ ಇಸ್ ದ ಜೋಶ್? ಮಾನ್ಯ ಪ್ರಧಾನಮಂತ್ರಿಗಳು ಈಗಾಗಲೇ ಸಭಾಂಗಣಕ್ಕೆ ಆಗಮಿಸಿದ್ದಾರೆ. ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಹೇಳಿದ ಹಾಗೇನೆ ವೇದಿಕೆಯನ್ನು ಹತ್ತಿ ಮೇಲೆ ಬಂದಾಗ ನಾವೆಲ್ಲ ಎದ್ದು ನಿಂತುಕೊಂಡು ನಮ್ಮಲ್ಲಿರುವ ಕೇಸರಿ ಶಾಲನ್ನ ತಿರುಗಿಸ್ತಾ ಮೋದಿ 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 ಮೋದಿ. ಮೋದಿ ಮೋದಿ ಮೋದಿ. ಭಾರತ್ ಮಾತಾ ಕಿ. ಭಾರತ್. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಪುಣ್ಯಭೂಮಿ ಕೊಲ್ನಾಡಿನ ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಎಲ್ಲ ಪ್ರಮುಖರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ, ನಮ್ಮ ಕೇಂದ್ರದ ಮಂತ್ರಿಗಳಾದ ಶೋಭಾ ಕರಂದ್ಲಾಜೆ ಅವರು, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೂ ಇತರರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಈ ಭಾಗದ ವಿಶೇಷ ಒಂದು ಕಾಷ್ಟಶಿಲ್ಪವಾದ ಗಣಪತಿಯ ವಿಗ್ರಹವನ್ನು ನೀಡಬೇಕೆಂದು ವಿನಂತಿ ಮಾಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ
ಭಾಜಪಾದ ಅಧ್ಯಕ್ಷರಾದ ಸನ್ಮಾನ್ಯ ಸುದರ್ಶನ್ ಅವರು ಅವರಿಗೆ ಗಣಪತಿಯ ಮೂರ್ತಿಯನ್ನು ಕೊಡಬೇಕು. ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದ ಸನ್ಮಾನ್ಯ ಸುರೇಶ್ ನಾಯಕ್ ಅವರು ಉಡುಪಿಯ ಜಿಲ್ಲೆಯ ಜನತೆಯ ಪರವಾಗಿ ಕೃಷ್ಣ ಮಠದ ಕೃಷ್ಣನ ಸುಂದರವಾದ ವಿಗ್ರಹವನ್ನ ಮತ್ತು ಕೃಷ್ಣನ ಪ್ರಸಾದವನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾನೆ. ಅದೇ ರೀತಿಯಲ್ಲಿ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಉಮಾನಾಥ್ ಕೋಟ್ಯಾನ್ ಅವರು ಈ ಭಾಗದ ವೆಂಕಟರಮಣ ದೇವಸ್ಥಾನದ ನರಸಿಂಹನ ಪ್ರಸಾದವನ್ನ ಬಪ್ಪನಾಡು ಮತ್ತು ಕಟೀಲಿನ ದುರ್ಗಾ ಪರಮೇಶ್ವರಿಯ ಆಶೀರ್ವಾದವನ್ನು ಬೇಡುತ್ತಾ ಕಳಿಸಿಕೊಟ್ಟಿರುವಂತ ತಾಯಿ ದುರ್ಗಾ ಪರಮೇಶ್ವರಿಯ ವಿಗ್ರಹವನ್ನ ಮತ್ತು ಬೆಳ್ಳಿಯ ಪ್ರತಿರೂಪವನ್ನ ಅವರಿಗೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಬೆಳ್ತಂಗಡಿಯ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜಾ ಅವರು ಧರ್ಮಸ್ಥಳ ಕ್ಷೇತ್ರದ ಪ್ರಸಾದವನ್ನ ಪೂಜ್ಯ ಖಾವಂದರು ಕಳಿಸಿಕೊಟ್ಟಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಪ್ರಸಾದವನ್ನು ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬಪ್ಪನಾಡು, ಕಟೀಲು ಮತ್ತು ಧರ್ಮಸ್ಥಳದ ಪ್ರಸಾದದಿಂದ ನಾವೆಲ್ಲ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರನ್ನ ಸ್ವಾಗತಿಸಿದ್ದೇವೆ. ಬಂಧುಗಳೇ, ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು ನಮ್ಮ ಸಂಸದರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಇವತ್ತು ಈ ಪುಣ್ಯ ಪಾವನ ಕ್ಷೇತ್ರಕ್ಕೆ ಜಗತ್ತಿನ ವಿಶ್ವನಾಯಕ, ಜಗತ್ತಿನ ನಮ್ಮೆಲ್ಲರ ನಾಯಕರಾಗಿ ಜಗತ್ತಿನ ಎತ್ತರಕ್ಕೆ ಜಗದ್ವಂದ್ಯ ಭಾರತ ನಿರ್ಮಾಣ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ನುಡಿದಂತೆ ನಡೆದವನ ಅಡಿಗೆನ್ನ ನಮನ ಅಂತ ಕವಿ ಉಲ್ಲೇಖ ಮಾಡ್ತಾನೆ. ಅಂಥ ನರೇಂದ್ರ ಮೋದಿ ಅವರು ಇವತ್ತು ಪುಣ್ಯ ಪಾವನ ಈ ಮುಲ್ಕಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಪಂಚದುರ್ಗೆಯ ಈ ನಾಡಿನಲ್ಲಿ ಅವರ ಅಭೂತಪೂರ್ವವಾಗಿರ್ತಕ್ಕಂಥ ಪಾದಯಾತ್ರೆಯ ಮುಖಾಂತರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕರಾವಳಿ ಕ್ಷೇತ್ರಕ್ಕೆ ಶಕ್ತಿ ತುಂಬಿದೆ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಮತ್ತು ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಬಂಧುಗಳೇ, ಕವಿ ಬಹಳ ಸುಂದರವಾಗಿ ಉಲ್ಲೇಖ ಮಾಡ್ತಾನೆ. ನುಡಿದಂತೆ ನಡೆದವನ ಅಡಿಗೆನ್ನ ನಮನ. ಈ ಜಗತ್ತಿನಲ್ಲಿ ನುಡಿದಂತೆ ನಡೆದ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿ ಮಂದಿರದ ನಿರ್ಮಾಣಕ್ಕೆ ಕಾರಣೀಭೂತರಾಗಿರುವ, ಕಾಶಿ ಕಾರಿಡಾರ್ನ ಮುಖಾಂತರ ಕಾಶಿ ವಿಶ್ವನಾಥನ ಶಕ್ತಿಯನ್ನು ತುಂಬಿರುವ, ಗಂಗಾ ಆರತಿಯ ಮುಖಾಂತರ ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ತೋರಿಸಿರುವ ಏಕೈಕ ನಾಯಕ ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಅಂತ ಶ್ರೇಷ್ಠರಾಗಿರ್ತಕ್ಕಂಥ ನರೇಂದ್ರ ಮೋದಿ ಇವತ್ತು ಇಲ್ಲಿಗೆ ಬಂದ. ರಾಮ ಮಂದಿರದ ನಿರ್ಮಾಣದ ಮುಖಾಂತರ ಕರ್ನಾಟಕದ ಸುಪುತ್ರ ಆಂಜನೇಯನ ಭಕ್ತಿಯನ್ನು ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಬಂದಿದ್ದಾರೆ. ಬಜರಂಗ ದಳವನ್ನು ನಿಷೇಧ ಮಾಡುವಂತ ಕಾಂಗ್ರೆಸ್ ಅವಸಾನದತ್ತ ಹೋಗುತ್ತೆ, ನಾಶ ಆಗುತ್ತೆ ಅನ್ನತಕ್ಕಂಥ ಸಂದೇಶ ಇಲ್ಲಿಂದ ಹೋಗುತ್ತೆ. ಬಂಧುಗಳೇ, ಇವತ್ತು ನಾನು ಎದೆ ತಟ್ಟಿ ಹೇಳಬಲ್ಲೆ, ಅಧಿಕಾರ ಪ್ರಾಮುಖ್ಯ ಅಲ್ಲ, ಹಿಂದೂ ಧರ್ಮದ ಪುನಶ್ಚೇತನ ಪ್ರಾಮುಖ್ಯ. ಬಜರಂಗ ದಳವನ್ನು ನಿಷೇಧ ಮಾಡತಕ್ಕಂಥ ತಾಕತ್ತಿದ್ರೆ ಕಾಂಗ್ರೆಸ್ಸಿನವರು ಅದನ್ನು ತೋರಿಸ್ಲಿ ಅಂತ ಹೇಳ್ತಾ, ಬಂಧುಗಳೇ, ಇವತ್ತು ಈ ಎರಡು ಜಿಲ್ಲೆಗೆ ನರೇಂದ್ರ ಮೋದಿ ಅವರ ಅಭೂತಪೂರ್ವವಾಗಿರ್ತಕ್ಕಂಥ ಕೊಡುಗೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಮಾರ್ಟ್ ಸಿಟಿಯ ನಿರ್ಮಾಣಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆಯ ಚತುಷ್ಪಥ ರಸ್ತೆಗಳ ಕೊಡುಗೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಪಾರ್ಕ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕಾ ಜಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಅನ್ನ ನಿರ್ಮಾಣ ಮಾಡಿ ನರೇಂದ್ರ ಮೋದಿ ಅವರು ಇವತ್ತು ಮಂಗಳೂರಿಗೆ ಬಂದಿದ್ದಾರೆ. ಇಂಥ ಅದ್ಭುತವಾಗಿರ್ತಕ್ಕ 38,000 ಕೋಟಿ ರೂಪಾಯಿಗಳ ಅನುದಾನವನ್ನು ಈ ಜಿಲ್ಲೆಗೆ ಕೊಟ್ಟಿದ್ದಾರೆ. ಬಂಧುಗಳೇ, ಡಬಲ್ ಇಂಜಿನ್ ಸರ್ಕಾರ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದೆ. ಇವತ್ತು ಅನ್ನ, ಅಕ್ಷರ, ಅಭಿವೃದ್ಧಿ, ಆರೋಗ್ಯ, ಆದಾಯ, ಅಭಯ ಅನ್ನತಕ್ಕಂಥ ವಿಚಾರಣೆಯ ಮುಖಾಂತರ ಆ ವಿಚಾರವನ್ನ ಜನರ ಮುಂದಿಡ್ತಾ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ಪಾರ್ಟಿ ಮತ್ತೊಮ್ಮೆ ನಾವು ಆಶೀರ್ವಾದವನ್ನು ಬೆಳಲಿಕ್ಕೆ ಹೋಗ್ತಾ ಇದ್ದೇವೆ. ಬಂಧುಗಳಿಗೆ, ನನಗೆ ವಿಶ್ವಾಸ ಇದೆ, ಈ ಬಾರಿ ಕರ್ನಾಟಕದಲ್ಲಿ ಬಹುಮತದ ಸರ್ಕಾರ ಬರುತ್ತೆ. ಮತ್ತೊಮ್ಮೆ ಮೋದಿಯವರ ಆಶೀರ್ವಾದದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರುತ್ತೆ. ನಾನು ನರೇಂದ್ರ ಮೋದಿ ಅವರಿಗೆ ಖಂಡಿತವಾಗಿ ವಿಶ್ವಾಸ ಮಾತುಗಳನ್ನು ಹಾಡ್ತೇನೆ. ಕರಾವಳಿ ಜಿಲ್ಲೆಯ 13ಕ್ಕೆ 13 ಕ್ಷೇತ್ರವನ್ನು ನಾವು ಗೆಲ್ತೇವೆ. ಮತ್ತೊಂದು ಬಾರಿ ಈ ಕ್ಷೇತ್ರವನ್ನು ಗೆಲ್ತೇವೆ. ಬಂಧುಗಳೇ, ಈ ಕ್ಷೇತ್ರ
ಸುಖಾನಂದ ಶೆಟ್ಟಿಯಿಂದ ಹಿಡಿದು ಪ್ರವೀಣ್ ನೆಟ್ಟಾರ್ನ ಹತ್ಯೆವರೆಗೆ 16 ಜನ ಕಾರ್ಯಕರ್ತರು ಬಲಿದಾನ ಆಗಿರ್ತಕ್ಕಂಥ ಕ್ಷೇತ್ರ. ತನ್ನ ಜೀವನವನ್ನ ಯೌವನವನ್ನ ಕೊಟ್ಟಿರ್ತಕ್ಕಂಥ 16 ಕಾರ್ಯಕರ್ತರಿದ್ದಾರೆ. ಅಂತ ದೇವ ದುರ್ಲಭವಾಗಿರ್ತಕ್ಕಂಥ ಕಾರ್ಯಕರ್ತರ ಪಡೆ ಬರೆದಿರ್ತಕ್ಕಂಥ ಈ ನಾಡು, ಈ ನಾಡಿನಲ್ಲಿ PFI ಅನ್ನ ನಿಷೇಧ ಮಾಡಿ NIA ಮುಖಾಂತರ 400 ಜನರನ್ನ ಭಯೋತ್ಪಾದಕರನ್ನ ಜೈಲಿಗಟ್ಟಿ ನಮಗೆ ಶಾಂತಿ ಸುವ್ಯವಸ್ಥೆಯನ್ನು ತಂದುಕೊಟ್ಟ ನಾಯಕ ಅದು ನರೇಂದ್ರ ಮೋದಿ. ಅಂತಹ ಪ್ರವೀಣ್ ನೆಟ್ಟಾರ್ನಂತಹ ಕಾರ್ಯಕರ್ತನ ಆತ್ಮಕ್ಕೆ ಶಾಂತಿಯನ್ನು ತಂದುಕೊಟ್ಟವರು ನರೇಂದ್ರ ಮೋದಿ. ಹಾಗಾಗಿ ಹೇಳ್ತಾನೆ, ಇದು ಕಾರ್ಯಕರ್ತರ ಬಲದ ಆಧಾರ ಇರತಕ್ಕಂಥ ಪಾರ್ಟಿ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ ಬಂದಿದ್ದೀರಿ. ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಆಶೀರ್ವಾದವನ್ನು ಬೇಡ್ತೇನೆ. ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ 13 ಅಭ್ಯರ್ಥಿಗಳನ್ನ ಗೆಲ್ಲಿಸುವುದಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಭಾರತ್ ಮಾತಾ ಕೇ, ನರೇಂದ್ರ ಮೋದಿ ಕೇ, ನರೇಂದ್ರ ಮೋದಿ ಕೇ, ನರೇಂದ್ರ ಮೋದಿ ಕೇ. भारत माता की, भारत माता की। जरा दोनों हाथ ऊपर करके दिल्ली तक आवाज पहुंचनी चाहिए। भारत माता की, भारत माता की, बजरंग बली की, बजरंग बली की, बजरंग बली की। परशुराम क्षेत्ರದ ಯನ್ನ ಮೋಕೆದ ತುಳುವಪ್ಪೆ ಲೋಕುಳೆ ಸೋಲ್ಮೇಲು श्री मुल्की वेंकटरमण स्वामी को मेरा नमस्कार। मैं शांति और सद्भाव का संदेश फैलाने वाले सभी मठों, तीर्थंकरों और संतों को श्रद्धा पूर्वक नमन करता हूं। पिछले वर्ष मुझे शिवगिरी मठ में श्री नारायण गुरु से आशीर्वाद लेने का सौभाग्य मिला था। आज जिस सबका साथ सबका विकास के मंत्र को लेकर के हम आगे बढ़ रहे हैं, उसमें सभी संतों की ही प्रेरणा है। ये मुझे बता रहे हैं कि यहां इंटरप्रिटेशन की जरूरत नहीं है, गांव के लोग भी हिंदी समझ लेंगे। ये आपका प्यार है, ये आपका आशीर्वाद है। जनता जनार्दन का आदेश हमारे सर आंखों पर। आखिरकार आप ही इस देश के 140 करोड़ लोग, वो ही हमारा रिमोट कंट्रोल है। और इसलिए आपने कहा कि इंटरप्रिटेशन की जरूरत नहीं है, तो मैं आपके आदेश को अपने सर आंखों पे चढ़ा देता हूं। सहोदर सहोदरियरे,
10 मई यानी अगले बुधवार को मतदान का दिन बहुत दूर नहीं है। बीजेपी का संकल्प है कर्नाटका को नंबर 1 बनाना। बीजेपी का संकल्प है कर्नाटका में आधुनिक इंफ्रास्ट्रक्चर का निर्माण करना। बीजेपी का संकल्प है कर्नाटका को मैन्युफैक्चरिंग सुपर पावर बनाना। ये हमारा आने वाले वर्षों का रोड मैप है। वहीं कांग्रेस वोट मांग रही है और क्या कर रही है? कांग्रेस क्या कह रही है जाकर के? वो कहते हैं कि हमारा एक नेता रिटायर्ड होने वाला है, अब वो जा रहा है, जाते जाते एक दे दो। कांग्रेस आपका वोट इसलिए चाहती है क्योंकि उनका एक नेता रिटायर हो रहा है। कांग्रेस आपका एक वोट इसलिए चाहती है कि बीजेपी सरकार के फैसलों को, जनहित की योजनाओं को, यहां के लोगों के कल्याण के लिए जो काम किए हैं उन सबको पलटना चाहती है। कांग्रेस कुछ भी कर ले, मैं कर्नाटका में पिछले 3-4 दिन से चुनाव रैलियां कर रहा हूं, छोटे छोटे बच्चों का प्यार देख रहा हूं, माताओं बहनों के आशीर्वाद पा रहा हूं, नौजवानों का जुस्सा देख रहा हूं, किसानों की आंख में उमंग और उत्साह देख रहा हूं और मेरे कानों पर एक ही आवाज आती है, एक ही विश्वास आता है, एक ही संदेश सुनने को मिलता है, एक ही मंत्र गूंज रहा है, ई बारिया निर्धारा, ई बारिया निर्धारा बहुमत बीजेपी सरकारा। बंधु भगिनियरे, दक्षिण कन्नड़ और उडुपी शिक्षा के क्षेत्र में टॉपर्स के लिए जाने जाते हैं। आप भली भांति जानते हैं कि कर्नाटका को देश में नंबर 1 बनाने का क्या मतलब है। हमारा प्रयास है कि कर्नाटका औद्योगिक विकास में नंबर 1 बने। बनना चाहिए ना? जरा जोरों से जवाब दीजिए, बनना चाहिए ना? नंबर 1 बनना है ना? कर्नाटका को नंबर 1 बनाना है ना? हमारी कोशिश है कि कर्नाटका कृषि विकास में नंबर कर्नाटका को फिशरीज और पोर्ट्स में नंबर बनाने के लिए हम लगातार काम कर रहे हैं। हमारा लक्ष्य है कि कर्नाटका का यहां पर स्वास्थ्य और शिक्षा में ये हमारा राज्य नंबर। बीजेपी कर्नाटका को
विकास के हर क्षेत्र में क्या बनाना चाहता है? क्या बनाना चाहता है? लेकिन कांग्रेस क्या चाहती है? कांग्रेस कर्नाटका को दिल्ली में उनका जो शाही परिवार बैठा है ना, उस शाही परिवार का नंबर 1 एटीएम बनाना चाहती है। और हर योजना में 85% कमीशन खाने वाली कांग्रेस कर्नाटका को दशकों पीछे ले जाकर गड्ढे में गाड़ देगी। इसलिए कर्नाटका के लोगों को कांग्रेस से बहुत सावधान रहना है। और जेडीएस भी वही कच्चे पच्चे के लोग हैं भाई। स्नेहितरे, दक्षिण कन्नड़ा के जो फर्स्ट टाइम वोटर है, जो जीवन में पहली बार वोट देने जा रहे हैं, कर्नाटका का भविष्य तय करने में वो अपने मत का उपयोग करने जा रहे हैं। ये नए मतदाता, ये पहली बार बनने वाले मतदाता, 18 साल की आयु के मेरे मतदाता बेटे बेटियां, अब वो कर्नाटका का भविष्य तय करेंगे, साथ साथ वो खुद का भी भविष्य तय करने वाले हैं। उनको मैं आज एक जरूरी बात बताना चाहता हूं। मेरे नौजवान बेटे बेटियां, पहली बार वोट देने के लिए जाने वाली मेरे बेटे बेटियां, आपको अगर अपना कैरियर बनाना है, अपने मन का काम करना है, तो ये कांग्रेस के रहते संभव नहीं होगा। कर्नाटका में अस्थिरता रही तो आपका भाग्य भी अस्थिर रहेगा। कर्नाटका में स्थिर सरकार नहीं बनी तो आपके संकल्प भी स्थिरता के साथ आगे नहीं बढ़ेंगे, क्योंकि कांग्रेस कर्नाटका में शांति की दुश्मन है। कांग्रेस विकास की भी दुश्मन है। जब कांग्रेस होती है, वहां के निवेशक भागने लग जाते हैं। कांग्रेस आतंक के आकाओं को बचाती है, तुष्टीकरण को बढ़ाती है। अभी राजस्थान में आपको पता होगा क्या हुआ। राजस्थान में कुछ साल पहले एक बम धमाका हुआ था, दशकों लोग मर गए थे, 50 से ज्यादा लोग मर गए थे। आप कल्पना कीजिए, इतना भयंकर षड्यंत्र, 50 से ज्यादा लोग मारे गए, बम धमाका हुआ, लेकिन वहां की कांग्रेस सरकार की पुलिस ने ऐसा काम किया कि ये धमाका करने वाले सारे के सारे दोषी निर्दोष जेल से छूट गए। उनको सजा नहीं दिलवाई। तुष्टीकरण की यही नीति कांग्रेस की एकमात्र पहचान है। क्या ऐसी कांग्रेस को आने देंगे?
ऐसी कांग्रेस को आने देंगे? क्या कर्नाटका को बर्बाद होने देंगे? क्या आपके भविष्य को तबाह होने देंगे? सहोदर सहोदरियरे, देश भर में जहां कहीं भी लोग शांति और प्रगति चाहते हैं, वहां सबसे पहला काम करते हैं। जो राज्य के लोग जग जाते हैं, जो राज्य के लोग आगे बढ़ना चाहते हैं, जो राज्य अपने राज्य की प्रगति चाहते हैं, वो पहला काम करते हैं। क्या काम करते हैं? सबसे पहले वो अपने राज्य से कांग्रेस को बाहर कर देते हैं। जाओ भाई, बहुत हो गया। अगर समाज में शांति है तो कांग्रेस शांत नहीं बैठ पाती। अगर देश प्रगति कर रहा है तो कांग्रेस इसे बर्दाश्त नहीं कर पाती। कांग्रेस की पूरी राजनीति बांटो और राज करो की नीति पर आधारित है। कर्नाटका ने खुद कांग्रेस का ये खौफनाक चेहरा देखा है। जो लोग कर्नाटका में आतंक फैलाने की साजिश में गिरफ्तार होते हैं, कांग्रेस उन्हें बचाने के लिए मैदान में आ जाती है। ये सच्चाई है कि नहीं है? ऐसे लोगों को कांग्रेस बचाती है कि नहीं बचाती है? अगर ऐसे लोगों को बचाएंगे तो शांति आएगी क्या? इतना ही नहीं, रिवर्स गियर कांग्रेस ऐसे एंटी नेशनल लोगों पर दर्ज मुकदमे ना केवल वापस ले लेती है, बल्कि उन्हें छोड़ भी देती है। समाज के विभिन्न वर्ग एकजुट होकर एंटी नेशनल लोगों का विरोध करते हैं, लेकिन रिवर्स गियर कांग्रेस दूसरी दिशा में चलती है और ऐसे ही एंटी नेशनल लोगों से चुनावी मदद लेती है। सहोदर सहोदरियरे, पूरा देश हमारे सैनिकों का आदर करता है, उन्हें सम्मान देता है। देता है कि नहीं देता है? हम सेना का सम्मान करते हैं कि नहीं करते? हम हर सैनिक का गर्व करते हैं कि नहीं करते हैं? सैनिक को देख करके हमारा सीना चौड़ा होता है कि नहीं होता है? आप सबको आनंद होता है, खुशी होती है, लेकिन कांग्रेस को रोना आता है। कांग्रेस रिवर्स गियर हमारी सेना का अपमान करती है, हमारी सैनिकों का अपमान करती है, हमारे सेना के वरिष्ठ लोगों के खिलाफ गालियां बोलने तक का पाप करती है। साथियों, आज पूरी दुनिया भारत में डेमोक्रेसी और डेवलपमेंट को देखकर उसे सम्मान दे रही है, लेकिन रिवर्स गियर कांग्रेस दुनिया भर में घूम घूम कर देश को बदनाम कर रही है। आप मुझे बताइए भाइयों, ये हमारे कर्नाटका के लोग तो दुनिया भर में फैले हुए हैं। मुझे बताइए, आज दुनिया में भारत का सम्मान बढ़ा है कि नहीं बढ़ा है? दोनों हाथ ऊपर करके पूरी ताकत से बताइए, बढ़ा है कि नहीं बढ़ा है? आज दुनिया में हिंदुस्तान का डंका बज रहा है कि नहीं बज रहा है? आज दुनिया में भारत का गौरव गान हो रहा है कि नहीं हो रहा है? अमेरिका में भी हिंदुस्तान का जयकार हो रहा है कि नहीं हो रहा है?
ऑस्ट्रेलिया में भी हिंदुस्तान का जयकार हो रहा है कि नहीं हो रहा है? जापान में भी हिंदुस्तान का जयकार हो रहा है कि नहीं हो रहा है? यूके में भी हिंदुस्तान का जयकार हो रहा है कि नहीं हो रहा है? दुनिया के हर कोने में हिंदुस्तान का जयकार हो रहा है कि नहीं हो रहा है? क्यों हो रहा है? क्यों हो रहा है? पूरी दुनिया में भारत की वाहवाही क्यों हो रही है भाइयों? क्यों हो रही है? पूरे दुनिया में जय जयकार क्यों हो रहा है? क्यों हो रहा है बताइए? अरे उडुपी के लोग तो टॉपर रहते हैं, टॉपर। आपका जवाब गलत है। ये मोदी के कारण नहीं हो रहा है, ये दुनिया में जयकार हो रहा है वो आपके एक वोट के कारण हो रहा है। आपके वोट की ताकत है, ये आपके वोट की ताकत है कि आज दुनिया में हिंदुस्तान का गौरव गान हो रहा है। आपके एक वोट ने दिल्ली में मजबूत सरकार बनाई, आपके एक वोट ने दिल्ली में स्थिर सरकार बनाई और उसके कारण आज दुनिया में देश का नाम बन रहा है। ये आपके वोट की ताकत है। मुझे बताइए, कर्नाटका का भी पूरी दुनिया में नाम होना चाहिए कि नहीं होना चाहिए? हिंदुस्तान में कर्नाटका का नाम होना चाहिए कि नहीं होना चाहिए? आसाम वाले भी जय कर्नाटका बोलने चाहिए कि नहीं बोलने चाहिए? गुजरात वाले भी जय कर्नाटका बोलने चाहिए कि नहीं बोलने चाहिए? तमिलनाडु वाले भी जय कर्नाटका बोलने चाहिए कि नहीं बोलने चाहिए? जम्मू कश्मीर में भी जय कर्नाटका होना चाहिए कि नहीं होना चाहिए? तो फिर कर्नाटका में स्थिर और मजबूत सरकार चाहिए, भाजपा की पूर्ण बहुमत वाली स्थिर मजबूत सरकार चाहिए। बनाओगे? पक्का बनाओगे? साथियों, शांति और प्रगति के रास्ते पर बढ़ रहा कर्नाटका कभी नहीं चाहेगा कि कोई आकर इसे रिवर्स गियर में ले जाए। इसलिए लोगों ने तय कर लिया है, निर्धार कर लिया है, पक्का मन बना लिया है, ई बारिया निर्धारा, ई बारिया निर्धारा। बंधु भगिनीरे, रानी अबक्का जैसी वीरांगनाओं ने ये दिखाया कि हमारी बेटियों का सामर्थ्य क्या है। लेकिन कांग्रेस के कुशासन ने हमारी माताओं बहनों को सिर्फ और सिर्फ अभाव में जीने के लिए मजबूर कर दिया, अभाव ही दिया। कांग्रेस हर समस्या को बनाए रखना चाहती थी ताकि गरीब उसके सामने हाथ जोड़कर खड़ा रहे। टॉयलेट के अभाव में महिलाओं का स्वास्थ्य भी खराब होता था और सम्मान को भी चोट पहुंचती थी। बेटियों की शिक्षा की बात हो तो स्कूलों में अलग शौचालयों का अभाव था, बेटियों को स्कूल छोड़ना पड़ता था, इसलिए शिक्षा का अभाव था। यहां शुद्ध पेयजल का अभाव था क्योंकि कांग्रेस ने हर घर जल पहुंचाने पर जोर नहीं दिया। बहनों को धुएं में खाना बनाना पड़ता था क्योंकि कांग्रेस ने गैस कनेक्शन का अभाव रखा। अब बीजेपी सरकार
इन सारे अभावों को दूर कर गरीब की समस्याओं का स्थायी समाधान कर रही है। स्नेहितरे, बीजेपी की डबल इंजन सरकार ने मूल जरूरतों से आगे बढ़कर महिला सशक्तिकरण के लिए योजनाएं लागू की है। पीएम किसान सम्मान निधि का पैसा देश के 11 करोड़ किसानों को मिला है, तो उसमें 3 करोड़ महिला किसान है। मुद्रा योजना के तहत जो 3 करोड़ ऋण कर्नाटका में मिले हैं, उनमें से अधिकतर महिलाओं को मिले हैं। गरीबों को मिले करोड़ों घरों की भी ज्यादातर लाभार्थी हमारी माताएं बहनें ही है। और इनमें से जो गरीबों के लिए हम घर बना रहे हैं, और घर की कीमत आज लाखों रुपयों में होती है। इसका मतलब जिसको घर मिल जाता है ना, वो लखपति बन जाता है। और हम घर माताओं बहनों के नाम पर देते हैं, और इसलिए आज देश में हमारी लाखों माताएं बहनें लखपति दीदी के नाम से जानी जाने लगी हैं। लखपति दीदी बन गई है। कल तक झुग्गी झोपड़ी में रहने वाली मां बहन आज जब लखपति दीदी बन जाती है, तो मेरा देश आगे बढ़ना पक्का हो जाता है। दोस्तों, आपने देखा होगा आज चारों तरफ G20 की धूम मची हुई है। बच्चा बच्चा G20 बोलने लगा है। G20 तो कई वर्षों से चल रहा है, लेकिन दुनिया को भी पहली बार पता चला कि G20 क्या होता है। वो हिंदुस्तान के हर राज्य ने दिखा दिया है। छोटे छोटे शहरों में G20 की समिट हो रही है, और आपको खुशी होगी G20 का एक मुख्य एजेंडा क्या है? विमेन लेड डेवलपमेंट। सिर्फ वुमेन डेवलपमेंट नहीं, विमेन लेड डेवलपमेंट। माताओं बहनों की शक्ति को हम कितना महत्व देते हैं, ये आज G20 समिट में भी गूंज रहा है। दोस्तों, सहोदर सहोदरियों, कर्नाटका की लंबी कोस्ट लाइन के रक्षक हमारे मछुआरे भाई बहन हैं, लेकिन कांग्रेस की सरकारों ने इन्हें भी अभाव में रखा है। ये बीजेपी है जिसने मछली पालन से जुड़ा देश में पहली बार एक अलग मंत्रालय बनाया। आप मुझे बताइए भाई, भारत में समुद्र, दरिया, सी क्या मोदी की सरकार बनने के बाद आया क्या? पहले था कि नहीं था? था कि नहीं था? ये मोदी की सरकार बनने के बाद फिशरमैन का काम शुरू हुआ क्या? पहले फिशरमैन था कि नहीं था? सदियों से था कि नहीं था? था कि नहीं था? लेकिन दिल्ली में ऐसी सरकार बैठी थी, उसको दिखता ही नहीं था, मोदी को दिखता था। दिल्ली में भी मोदी को पता चलता था कि उडुपी के पास मेरा फिशरमैन भाई बहन रहता है। और इसलिए आजादी के बाद पहली बार अलग मंत्रालय बनाया गया फिशरीज का, फिशरमैन के कल्याण के लिए बनाया गया अलग मंत्री, नया बजट, और वो काम अलग से हो रहा है क्योंकि अब मेरा कोस्ट लाइन, मेरा फिशरमैन
मेरी ब्लू इकोनॉमी, हम दुनिया में आगे बढ़ना चाहते हैं। बीजेपी सरकार ने ब्लू रिवॉल्यूशन का रोड मैप बनाया है, कोस्टल बेल्ट के संपूर्ण विकास के लिए नीति बनाई है। बीजेपी ने मछुआरों और फिशरी सेक्टर के लिए पहली बार पीएम मत्स्य संपदा योजना बनाई है। यहां येदियुरप्पा जी और बोम्मई जी की सरकार ने भी मत्स्य श्री योजना लागू की है। बीजेपी सरकार ने ही पहली बार मछुआरे भाई बहनों को किसान क्रेडिट की तरह बैंक से सस्ते ब्याज में लोन मिल जाए, वो क्रेडिट कार्ड फिशरमैन को देने का निर्णय किया और आज करोड़ों फिशरमैन उनको बहुत ही कम ब्याज से टोकन से बैंक से पैसा मिल रहा है, क्योंकि फिशरमैन का कल्याण, उनके बच्चों का भाग्य बदलने के लिए हम कृत संकल्प है। बंधु भगिनी रहे, डबल इंजन सरकार के इन कामों के सार्थक परिणाम आज दिख रहे। आजादी के बाद से 2014 तक इनलैंड फिशरीज और एक्वाकल्चर का उत्पादन करीब 60 लाख टन ही पहुंचा था। यह आंकड़ा आप याद रखोगे? मैं जरा आंकड़ा बोलता हूं, याद रखोगे? जरा जोर से जवाब दो तो मुझे भी कुछ कहने का मन करे। आजादी से 2014 मोदी आया तब तक 60 लाख टन का उत्पादन होता था। कितना? 60 लाख। कितना? 60 लाख टन। कितना? मोदी के आने के बाद 9 साल में 60 लाख टन 120 लाख टन से ज्यादा हो गया। 120 लाख टन। बताइए भाई, ऐसा काम करने वाले लोग चाहिए कि नहीं चाहिए आपको? तेज गति से आगे बढ़ने वाले लोग चाहिए कि नहीं चाहिए? ये जितने कमल लेकर के आए हैं ना, वो वही काम करने वाले लोग हैं। यानी डबल इंजन सरकार के सिर्फ 9 वर्षों में इनलैंड फिशरी उत्पादन 2 गुना हो गया है। इसका सीधा लाभ दक्षिण कन्नड़ा और उडुपी जैसे क्षेत्रों में मेरे हजारों मछुआरे भाई बहनों को हुआ है। और इसीलिए समंदर की लहरों के साथ, इसीलिए समंदर की लहरों के साथ हर मछुआरा गा रहा है, ई बारिया निर्धारा, ई बारिया निर्धारा। स्नेहितरे, दक्षिण कन्नड़ा और उडुपी का एक क्षेत्र एक बहुत बड़ा इकोनॉमिक और फाइनेंशियल हब है। इस क्षेत्र ने देश के बैंकिंग सेक्टर को नई दिशा दी है, इसलिए इसे क्रेडल ऑफ बैंकिंग भी कहा जाता है। नई पीढ़ी को मालूम है कि नहीं मालूम है? ये क्रेडल ऑफ बैंकिंग है। यहां बड़ी संख्या में युवा अपना भविष्य बनाने आते हैं, बड़े बड़े सपने लेकर आते हैं। यहां के लोगों के पास एजुकेशनल इंस्टीट्यूट विकसित करने का भी विजन है और बीजेपी का प्रयास यहां के लोगों को इस विजन को विस्तार देने का है। स्नेहितरे, आज कई सेक्टर्स में हमने कर्नाटका के युवाओं की वजह से बड़ी उपलब्धियां हासिल की है और इसलिए आज मैं कर्नाटका की युवा शक्ति को
हृदय से अभिनंदन करना चाहता हूं दोस्तों। कर्नाटका आज भारत की स्टार्टअप क्रांति को ताकत दे रहा है और यहां के सामान्य परिवारों से आने वाले युवा वेल्थ और वैल्यू क्रिएटर्स बन रहे हैं। हमारी सरकार ने स्पेस सेक्टर में बड़े सुधार किए। हमने इस सेक्टर के दरवाजे प्राइवेट प्लेयर्स के लिए खोल दिए। वो कौन सा राज्य है जहां स्पेस सेक्टर में शानदार प्रदर्शन कर रहा है? आपको मालूम है वो कौन सा राज्य है? वो किस राज्य के युवा है जो स्पेस की दुनिया में हिंदुस्तान का झंडा फहरा रहे हैं? मालूम है वो कौन सा राज्य है? कौन सा राज्य है? ये मेरा कर्नाटका है। ये मेरे कर्नाटका के युवा आज स्पेस में अपना परचम लहरा रहे हैं। यहां के युवा रॉकेट और सैटेलाइट भी बना रहे हैं। दोस्तों, कुछ हफ्ते पहले हमने देखा कि HAL ने अब तक का सबसे ज्यादा प्रॉफिट बनाया है। वही HAL, वही कर्नाटका, वही काम करने वाले लोग। इतने वर्षों से HAL चल रहा था, पहली बार सबसे ज्यादा प्रॉफिट हुआ। कारण क्या? कारण क्या? कारण क्या? कारण क्या? ईमानदारी से देश की सेवा करने वाली भाजपा। हमारी सरकार ने UAE और ऑस्ट्रेलिया के साथ व्यापार समझौता किया है। इन जगहों पर कर्नाटका के बहुत सारे लोग रहते हैं। इस व्यापार समझौते से बिजनेस और किसानों के लिए बहुत से नए अवसर तैयार हुए हैं। इसलिए जब भी कर्नाटका के फ्यूचरिस्टिक ग्रोथ की बात होती है, लोगों की एक ही पसंद होती है, बीजेपी, बीजेपी, बीजेपी। सहोदर सहोदरियों, बीजेपी युवाओं के भविष्य को आज सर्वोच्च प्राथमिकता दे रही है। जब भी मैं अगले 25 वर्ष के अमृतकाल की बात करता हूं तो उसमें भारत के नौजवानों का सामर्थ्य ही प्रतिबिंब होता है। हम ज्यादा से ज्यादा इनोवेशन को बढ़ावा दे रहे हैं, युवाओं के लिए नए अवसर बना रहे हैं। आज ग्लोबल स्टार्टअप की दुनिया में भारत की चर्चा होती रहती है। हमारे युवाओं ने हमें दुनिया का तीसरे सबसे बड़ा स्टार्टअप इकोसिस्टम बनाया है। 2014 में कुछ गिने चुने स्टार्टअप भारत में थे। आज भारत में करीब 1 लाख स्टार्टअप हो गए। 1 लाख। हमारे युवाओं ने यूनिकॉर्न का शतक बना दिया है। यूनिकॉर्न वो कंपनी होती है जिसकी कीमत $1 बिलियन यानी 8,000 करोड़ रुपए से ज्यादा आंकी जाती है। बीजेपी सरकार स्टार्टअप इकोसिस्टम को पॉलिसी सपोर्ट दे रही है। हम उन युवाओं के साथ खड़े हैं जो हर चुनौती से टकराना चाहते हैं। बंधु भगिनी रहे, हम भविष्य के लिए देश में लाखों युवा इनोवेटर्स को तैयार करने के लिए लगातार काम कर रहे हैं। आज देश भर में 10,000 अटल टिंकरिंग लैब मौजूद है। इनमें अब 75 लाख से ज्यादा विद्यार्थियों को
आधुनिक टेक्नोलॉजी, इनोवेशन और नई संभावनाओं की ट्रेनिंग दी गई है। इससे उनकी जिज्ञासाएं और बढ़ती जाती है। जो युवा इंटरेस्टिंग स्टार्टअप आइडिया लेकर आते हैं, उनको पूरी मदद दी जाती है। एक तरह से ये स्टार्टअप नर्सरी की तरह है। ये भारत में इनोवेशन की नई लहर पैदा करेगी। स्नेहितरे, आप जानते हैं आज भारत की इकोनॉमी दुनिया में 5 नंबर पर पहुंच गई है। हम 10 में से 9 हुए, देश को पता नहीं था। हम 9 में से 8 हुए, कोई चर्चा नहीं थी। हम 8 नंबर से 7 नंबर पहुंचे, लोगों ने देखा कुछ हो रहा है। हम 7 नंबर से 6 नंबर पहुंचे, लोगों ने कहा मोदी कुछ कर रहा है। लेकिन जब हम 6 पर से 5 पर पहुंचे तो दुनिया हिंदुस्तान को नए नजरिए से देखने लगी। हिंदुस्तान एकदम खड़ा हो गया। आपको मालूम है ऐसा क्यों हुआ भाई? ये देश की इकोनॉमी 5 नंबर पर पहुंचते ही देश में एक नई ऊर्जा आ गई। क्या कारण है मालूम है? मालूम है? कारण बहुत महत्वपूर्ण है। पहले हमारे आगे इंग्लैंड था, 250 साल तक जिसने हम पर राज किया था। हमें गुलाम बना करके वो रहते थे। ये मोदी सरकार है, उसने उसे पीछे करके 5 नंबर कर दिया। दोस्तों, आपको गर्व है कि नहीं है? आपको गर्व है कि नहीं है? अब दोस्तों, एक और सपना है। मुझे आपकी मदद चाहिए। मिलेगी? मिलेगी? पक्का मिलेगी? हमें 3 नंबर पे पहुंचना है। तो 5 पर पहुंचे हैं और जल्दी से पहुंचना है। आपकी मदद मिलेगी? दुनिया में तीसरे नंबर की इकोनॉमी तक भारत को ले जाना है और उसमें मेरे कर्नाटका के बिना मैं आगे नहीं बढ़ सकता हूं। और इसलिए कर्नाटका में भाजपा सरकार चाहिए। दोस्तों, 10 मई को आपका हर वोट कर्नाटका का भविष्य तय करेगा। ई बारिया निर्धारा बहुमतदा बीजेपी सरकारा। आपको इस संकल्प को निरंतर सशक्त करना है। भाइयों बहनों, कहीं ऐसा तो नहीं होगा कि आज इतनी जोरदार सभा हो गई, दूर दूर तक लोग ही लोग हैं, अब आपको लगेगा अब तो चुनाव जीत गए, चलो जाओ सो जाओ। ऐसा तो नहीं करेंगे ना? ऐसा तो नहीं करेंगे ना? घर घर जाएंगे, मतदाताओं को समझाएंगे, ज्यादा से ज्यादा मतदान करवाएंगे, बीजेपी की बात बताएंगे, कर्नाटक के उज्जवल भविष्य की बात बताएंगे, सब कुछ करेंगे। अच्छा, एक मेरा काम करेंगे, मेरा पर्सनल काम, एकदम मेरा पर्सनल काम है। जरा हाथ ऊपर करके बताइए, करेंगे? पीछे से भी हाथ ऊपर उठना चाहिए, करेंगे? सब लोग करेंगे? अच्छा, ऐसा करो, अपना मोबाइल फोन निकालो, उसकी फ्लैश लाइट चालू करके मुझे बताइए। मेरा एक काम करोगे? हर एक की लाइट चालू है तो मैं देखूंगा। करेंगे? करेंगे? अच्छा, मैं बताता हूं मेरा काम क्या है। हर घर जाना है, जाएंगे और उनको जाकर के कहना, मोदी जी दिल्ली से मुल्की आए थे,
कहेंगे फिर उनको कहना कि मोदी जी जब मुल्क की आए थे तो उन्होंने आपको नमस्कार भेजा है, आपको प्रणाम पहुंचाया है। क्या मेरे प्रणाम पहुंचाओगे? घर घर पहुंचाओगे? मेरे नमस्कार पहुंचाओगे? हर किसी को पहुंचाओगे? जब मेरे नमस्कार पहुंचेंगे तो सभी लोग मुझे आशीर्वाद देंगे, और जब सब लोग मुझे आशीर्वाद देंगे तो मेरी ऊर्जा बढ़ जाएगी। आज मैं जितना काम करता हूं उससे अनेक गुना काम करूंगा, और इसलिए मुझे हर परिवार से आशीर्वाद चाहिए। मेरे नमस्कार पहुंचाओगे? पक्का पहुंचाओगे? दोनों हाथ ऊपर करके मेरे साथ बोलिए, बजरंग बली की, बजरंग बली की, बजरंग बली की। भारत माता की, भारत माता की। वंदे 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 वंदे। बहुत बहुत धन्यवाद। आदरणीय प्रधानमंत्री जी, आपका संबोधन के लिए दक्षिण कन्नड़ और उडुपी के समस्त लोगों की तरफ से हार्दिक धन्यवाद देना चाहता हूं। ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರ ಪರವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಆತ್ಮೀಯವಾದ ಧನ್ಯವಾದಗಳು। ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ। ವಂದೇ ವಂದೇ ವಂದೇ। ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ, बोलो भारत माता की।